ನಮಸ್ಕಾರ ವೀಕ್ಷಕರೇ, ಈ ಹೊತ್ತಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಬರಗಾಲದ ಬಿಸಿ ಅಂತ ನಾವು ಈ ಕಾರ್ಯಕ್ರಮಕ್ಕೆ ಹೆಸರಿಟ್ಟಿದ್ದೇವೆ. ಯಾಕೆಂತಂದ್ರೆ ಈ ಎಲ್ಲರೂ ಮಾತಾಡೋದು ಒಂದೇ, ಬರಗಾಲ. ಇವತ್ತಿನ ನೀವು ಎಲ್ಲ 3-4 ಪತ್ರಿಕೆಗಳಲ್ಲಿ ನೋಡಿದ್ರೆ ನಮ್ಮ ಪ್ರಸಾರ ವ್ಯಾಪ್ತಿ ಉದ್ದಕ್ಕೂ ನಾವು ಹೋಗ್ತಾ ಇರುವಂಥದ್ದು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಮತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ನೀರಿಗೆ ಬರ ಇದೆ. ಅದಕ್ಕೆ ಬರ ಇದ್ರೂ ಕೂಡ ಯಾವ ಥರದ್ದೆಲ್ಲ ಸ್ಟೆಪ್ಸ್ ಆ್ಯಂಡ್ ಮೆಷರ್ಸ್ ಗೌರ್ಮೆಂಟ್ ಅಫಿಷಿಯಲ್ಸ್ ಮತ್ತು ಸರ್ಕಾರ ತಗೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ನೀವೆಲ್ಲ ಓದಿರ್ಬೋದು. ಇದಕ್ಕೆಲ್ಲದಕ್ಕೂ ಒಂದು ಬೇರೆನೇ ಆ್ಯಂಗಲ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತಿನ ಈ 1 ಗಂಟೆಯ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ವೀಕ್ಷಕರೇ, ನಮ್ಮ ಜೊತೆ ಇವತ್ತು ಮಾತನಾಡೋದಕ್ಕೆ ನಿಮ್ಗೆಲ್ರಿಗೂ ಗೊತ್ತಿದೆ, ಅವ್ರನ್ನ ಬಹಳ ದಿನದ ನಂತರ ನಮ್ಮ ವಾಹಿನಿಯಲ್ಲಿ ನೀವು ಇವತ್ತು ನೋಡ್ತಾ ಇದ್ದೀರಿ. ರವೀಂದ್ರನಾಥ್ ಶಾನ್ಭಾಗ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಶಾನ್ಭಾಗ್ ಅವರೇ, ಹೇಗಿದ್ದೀರಿ ನೀವು? ಚೆನ್ನಾಗಿದೆ. ಲುಕ್ಸ್ ಆಲ್ವೇಸ್ ಎನರ್ಜೆಟಿಕ್ ಆ್ಯಂಡ್ ಎಂಥೂಸಿಯಾಸ್ಟಿಕ್. Yeah, that's true. Yeah. Let's hope so. Yeah. In my last day. We wish you be like this only. Okay, sir. Yes, ವೀಕ್ಷಕರೇ, ರವೀಂದ್ರನಾಥ್ ಶಾನ್ಭಾಗ್ ಅವ್ರ ಬಗ್ಗೆ ನಿಮಗೆ ಗೊತ್ತೇ ಇದೆ. ನಾನು ಅಂದರೆ ಲೆಟ್ ಮೀ ಸ್ಟಾರ್ಟ್ ಫ್ರಮ್ ಹೌ ವಿ ಆಲ್ ನೋ ಹಿಮ್. ಒಂದು, ನಮ್ಗೆಲ್ರಿಗೂ ಗೊತ್ತಿರೋದು ಅವರು ಮಾನವ ಹಕ್ಕುಗಳ ರಕ್ಷಣಾ ಪ್ರತಿಷ್ಠಾನದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿದೆ. ಮತ್ತೆ ಸಾಕಷ್ಟು ವರ್ಷಗಳಿಂದ ದಿನಪತ್ರಿಕೆಯಲ್ಲಿ ಅವರ ಬಹುಜನ ಹಿತಾಯ ಬಹುಜನ ಸುಖಾಯ ಲೇಖನವನ್ನು ನೋಡ್ತಾ ಇದ್ದೀರಿ. ಈಗಂತೂ ವಿಜಯವಾಣಿ ಪತ್ರಿಕೆಯಲ್ಲಂತೂ ಪ್ರತಿ ಗುರುವಾರ ಅವರ ಆರ್ಟಿಕಲ್ಸ್ ಅಂತೂ ಬರ್ತಾ ಇರ್ತದೆ. ಆ್ಯಂಡ್ ಶಾನ್ಭಾಗ್ ಅವ್ರ ಹತ್ರ ನಾನು ಆಫ್ ದ ರೆಕಾರ್ಡ್ ಮಾತನಾಡ್ತಾ ಇದ್ದೆ, ದಿನಕ್ಕೆ 100 ಪತ್ರಗಳು ಅವರಿಗೆ ಕರ್ನಾಟಕ ರಾಜ್ಯದಾದ್ಯಂತ ಬರ್ತದೆ. 100 ದಿನಕ್ಕೆ 100 ಅಂತಂದರೆ 100 × 30 ನೀವೇ ಲೆಕ್ಕ ಮಾಡಿ. ಆಮೇಲೆ ನನಗೆ ಒಂದು ಈ ಕ್ಯೂರಿಯಾಸಿಟಿ ಇತ್ತು, ಇವ್ರದ್ದು ಬೇರೆ ಏನು ಕ್ವಾಲಿಫಿಕೇಶನ್ಸ್ ಆ್ಯಂಡ್ ವಾಟ್ ಡಸ್ ಹಿ ಡೂ ಅಂತ. ಬಟ್ ಎಸ್, ಐ ಗೆಟ್ ಟು ನೋ ಆಲ್ ದೀಸ್ ಥಿಂಗ್ಸ್. ಪ್ರಾಬಬ್ಲಿ ಫಾರ್ ದ ಫಸ್ಟ್ ಟೈಮ್ ಒಂದು ಟೆಲಿವಿಷನಲ್ಲಿ ಇದನ್ನು ಶಾನ್ಭಾಗ್ ಅವ್ರನ್ನ ಈ ಥರ ಇಂಟ್ರೊಡ್ಯೂಸ್ ಮಾಡುವಂಥದ್ದು ಅವಕಾಶ ನನಗೆ ಸಿಕ್ಕಿದೆ. ಐ ಆಮ್ ಗೋಯಿಂಗ್ ಟು ಟೆಲ್ ದಿಸ್. 2008 ಅವರು ಪ್ರೊಫೆಸರ್ ಮತ್ತು HOD ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗಿ ಔಷಧಿ ಶಾಸ್ತ್ರದ ಮುಖ್ಯಸ್ಥರಾಗಿ ಮಣಿಪಾಲ್ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಾರೆ. ಆಮೇಲೆ 2008 ರಿಂದ 2012 ಆಲ್ಮೋಸ್ಟ್ ಫಾರ್ ಪೀರಿಯಡ್ ಆಫ್ 5 years ಹಿಮಾಚಲ್ ಪ್ರದೇಶನ ಒಂದು ಯೂನಿವರ್ಸಿಟಿಯಲ್ಲಿ ಡೀನ್ ಆಗಿ ಕೆಲಸ ಮಾಡ್ತಾರೆ ಅವರು. ಓಕೆ, ಅದಾದ ನಂತರ ಇತ್ತೀಚೆಗೆ ಫ್ರಮ್ 2013 ಇಸ್ವಿಯಿಂದ 2000 ಈಗಿನ ತನಕನೂ ಕೂಡ ಭಾರತ ದೇಶದ ಪ್ರತಿಷ್ಠಿತ 6 ಯೂನಿವರ್ಸಿಟಿಗಳಿಗೆ ವಿಸಿಟಿಂಗ್ ಪ್ರೊಫೆಸರ್ ಆಗಿ ಅವರು ಹೋಗ್ತಾ ಇದ್ದಾರೆ. ಆ್ಯಂಡ್ ಯೂನಿವರ್ಸಿಟೀಸ್ ಆರ್, ಒಂದು ಆಫ್ಕೋರ್ಸ್ ಮಣಿಪಾಲ್ ಯೂನಿವರ್ಸಿಟಿ, ಇನ್ನೊಂದು ಹಿಮಾಚಲ್ ಪ್ರದೇಶ ಅವ್ರ ಹಿಂದೆ ಡೀನ್ ಆಗಿದ್ದಂಥ ಯೂನಿವರ್ಸಿಟಿ, ನೆಕ್ಸ್ಟ್ ಚಂಡೀಗಢ್ ಯೂನಿವರ್ಸಿಟಿ, ನೆಕ್ಸ್ಟ್ ಪಂಜಾಬ್ ಯೂನಿವರ್ಸಿಟಿ ಪಟಿಯಾಲದಲ್ಲಿದೆ, ನೆಕ್ಸ್ಟ್ ಗುಜರಾತ್ ಯೂನಿವರ್ಸಿಟಿಗೆ ಅವರು ವಿಸಿಟಿಂಗ್ ಪ್ರೊಫೆಸರ್ ಆಗಿ ಹೋಗ್ತಾ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಪ್ಲೀಸ್ ಆಕ್ಸೆಪ್ಟ್ ದಿಸ್ ಫ್ರಮ್ ಮೀ. ಬರಗಾಲದ ಬಿಸಿ ಯಾಕೆ ಅಂತ, ವೈ? ವಿಲ್ ಸ್ಟಾರ್ಟ್ ಫ್ರಮ್ ವೈ. ಈಗ ಮೊದಲನೇದಾಗಿ ನೋಡೋಣ, ಬರಗಾಲ ಅಂದರೆ ಏನು. ಪ್ರಕೃತಿಯಲ್ಲಿ ಈ ರೀತಿಯ ಏರು ತಗ್ಗು ಇರುವಂಥದ್ದು ಬಹಳ ಸಹಜ. ಇದು ಯಾವ ದೇಶದ, ಯಾವ ಸರ್ಕಾರದ, ಯಾವ ಪಕ್ಷದ ಸರ್ಕಾರ ಇರಲಿ, ಆ ಪ್ರಕೃತಿ ಏರಿಳಿತಗಳು ಅವು ಇದ್ದೇ ಇರ್ತವೆ. ಅದಕ್ಕೆ ಬರ ಅಂತ ಹೇಳೋದಿಲ್ಲ. ಬರ ಅಂತ ಹೇಳೋದು ಯಾವಾಗಂತಂದರೆ, ಯಾವಾಗ ನೀರಿನ ಅಥವಾ ಉಳಿದ ಪದಾರ್ಥಗಳ ಡಿಮಾಂಡ್ ಇದೆ, ಸಪ್ಲೈ ಇಲ್ಲ, ಆವಾಗ ಬರ. ಕರೆಕ್ಟ್. ಪೀಪಲ್ ಡು ನಾಟ್ ನೋ. ಅವ್ರೇಂತಾರೆ ಇದು ಪ್ರಕೃತಿಯ ಒಂದು ನಿಯಮ ಅಲ್ಲ. ಪ್ರಕೃತಿಯ ನಿಯಮ ಅದರಷ್ಟಕ್ಕೆ 1000 ಕೋಟಿ ವರ್ಷದಿಂದ ನಡೀತಾ ಇದೆ. ಅದಕ್ಕೂ ಬರಕ್ಕೂ ಸಂಬಂಧ ಇಲ್ಲ. ಬರ ಅಂತ ಹೇಳಿದರೆ ಯಾವಾಗ ಡಿಮಾಂಡ್ ಇದೆ ಆವಾಗ ಸಪ್ಲೈ ಇಲ್ಲ, ಅದಕ್ಕೆ ಆವಾಗ ಡಿಫಿಷಿಯನ್ಸಿ. ಅದನ್ನು ನಾವು ಇವತ್ತು ಬಿಸಿ ಕಾಣ್ತಾ ಇರೋದು. ಅದು ಈಗ 37 ಡಿಗ್ರಿ 38 ಡಿಗ್ರಿ ಅದೆಲ್ಲ ಉಂಟಲ್ಲ, ಇಷ್ಟರವರೆಗೆ ಬರಲಿಲ್ಲ ಅಂತೇಳಿ ಹೇಳಿದಾರಲ್ಲ. ಇಷ್ಟರವರೆಗೆ ಬರಲಿಲ್ಲ ಅಂದರೆ ಯಾಕೆ ಬರಲಿಲ್ಲ, ಈಗ ಯಾಕೆ ಬಂದಿದೆ? ಈ ಡಿಫರೆನ್ಸನ್ನು ನೋಡುವಾಗ ನಾವೆಲ್ಲಿ ತಪ್ಪಿದ್ದೇವೆ ಎಂಬುದನ್ನು ಜನರಿಗೆ ಈಗ ಅರ್ಥ ಮಾಡಿಕೊಳ್ಳಲಿಕ್ಕೆ ಕೊನೆಯ ಅವಕಾಶ ಅಂತ ನಾನು ಈ ಕಾರ್ಯಕ್ರಮವನ್ನು ಒಪ್ಪಿಕೊಂಡಿದ್ದೀನಿ. ದಿಸ್ ಇಸ್ ದ ಲಾಸ್ಟ್, ಇದೀಗ ಲಾಸ್ಟ್ ಆಪರ್ಚುನಿಟಿ. ದಿಸ್ ನೋ ಅದರ್ ಆಪರ್ಚುನಿಟಿ. ಯು ವಿಲ್ ನಾಟ್ ಗೆಟ್ ಒನ್ ಮೋರ್ ಆಪರ್ಚುನಿಟಿ. ದಿಸ್ ಈಸ್ ದ ಓನ್ಲಿ ವೇ. ವಿ ಹ್ಯಾವ್ ಟು ಅಕ್ಸೆಪ್ಟ್ ದಿಸ್ ಚಾಲೆಂಜ್. ಇದೊಂದು ಚಾಲೆಂಜನ್ನು ಅಕ್ಸೆಪ್ಟ್ ಮಾಡಿಕೊಂಡು ಇದನ್ನು ರಿಪೇರಿ ಈಗ ಮಾಡಿದರೆ ಇನ್ನು ಮುಂದೆ ಏನಾದರೂ ಚಾನ್ಸ್ ಇದೆ, ಇಲ್ಲದಿದ್ದರೆ ಈ ಚಾನ್ಸೇ ಇಲ್ಲ. ಯಾಕೆ ಹೇಳ್ತೇನೆ ನಾನು ನಿಮಗೆ ನೋಡಿ, ಇವತ್ತಿನ ಪೇಪರ್ನಲ್ಲಿ ಒಂದು ಮೂಲೆಯಲ್ಲಿ ಓದಿದ ಹಾಗೆ ಇದೆ. ಮೋದಿಯವರು ಹೇಳಿದರು ಸ್ವಚ್ಛ ಭಾರತ, ಬಯಲು ಶೌಚಾಲಯ ಇಲ್ಲ, ಏನಿಲ್ಲ, ನಾವು ಇನ್ನು ಮುಂದೆ ಪಾಯ್ಖಾನೆಯಲ್ಲಿ ನಾವು ಶೌಚ ಮಾಡೋದು ಎಲ್ಲ ಮಾಡಿ ಆಯ್ತಲ್ಲ. ಕರೆಕ್ಟ್. ಇವತ್ತು ಕರ್ನಾಟಕದಲ್ಲಿ ಮೋರ್ ದ್ಯಾನ್ 3 to 4 lakhs ಇದು ಬಂದ್ ಆಗಿಬಿಟ್ಟಿದೆ. ಶೌಚಾಲಯವೇ ಇಲ್ಲ ಈಗ. ಯಾಕಂದರೆ ಶೌಚಾಲಯಕ್ಕೆ ನೀರು ಹಾಕಲಿಕ್ಕಿಲ್ಲ. ಅವ್ರಿಗೆ ಏನು ಮಾಡೋದಂತ ಗೊತ್ತಿಲ್ಲ. ಪುನಃ ಬಯಲನ್ನೇ ಮಾಡ್ತಾ ಇದ್ದಾರೆ.
ಕರೆಕ್ಟ್. ನೋಡಿ ಯಾವ ರೀತಿಯಲ್ಲಿ ಇದು ಆಗ್ತದೆ ನೋಡಿ. ಶೌಚಾಲಯದಲ್ಲಿ ಯೂಸ್ ಮಾಡಲಿಕ್ಕೆ ನೀರಿಲ್ಲ ಅಂತ ಆದರೆ ಶೌಚಾಲಯವನ್ನು ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಪರ್ಫೆಕ್ಟ್. ಆಯಿತು, ಈಗ ನೀವು ಏನು ಮಾಡಿದ ಹಾಗಾಯಿತು. ಆದ್ದರಿಂದ ಇದು ಕೊನೆಯ ಆಪರ್ಚುನಿಟಿ ಅಂತ ನನ್ನ ಭಾವನೆ ಇದೆ. ವಿಸಿ ನಾವು ಈ ಬರವನ್ನು ಯಾರೂ ಎಕ್ಸ್ಪೆಕ್ಟ್ ಮಾಡೋದಿಲ್ಲ, ಆದರೆ ಬರ ಪ್ರಕೃತಿದತ್ತವಾಗಿ ಬಂದರೆ ಅಥವಾ ಬಿಸಿಲು ಬಂದರೆ, ಅದಕ್ಕೆ ಬರ ಅಂತ ಹೇಳೋದಿಲ್ಲ, ಬಿಸಿಲು ಬಂದರೆ ಅದನ್ನು ಎದುರಿಸಲಿಕ್ಕೆ ನಾವು ಎಷ್ಟು ತಯಾರಿದ್ದೇವೆ, ಈ ಸರಿ ಯಾಕೆ ನಾವು ತಯಾರಿಲ್ಲ, ಈ ವಿಚಾರದಲ್ಲಿ ನಾವು ಬೇಕಾದರೆ ಮಾತಾಡೋಣ. ಮತ್ತು ಇಂಗು ಗುಂಡಿ ಅದು ಇದೆಲ್ಲ ಉಂಟಲ್ಲ, ಅದೆಲ್ಲ ದಟ್ ಈಸ್ ನಾಟ್ ಅ ಟಾಪಿಕ್ ಎಟ್ ಆಲ್. ಯಾಕಂದರೆ ಅದು ಮಾಡಲೇಬೇಕಾದದ್ದಂತೂ ನಾವು ಮಾಡಲಿಲ್ಲ. ಕರೆಕ್ಟ್. ಅದು ಮಾಡಲೇಬೇಕಿತ್ತು. ಬರ ಇರಲಿ ಅಥವಾ ಬಿಸಿಲು ಇರಲಿ ಬಿಸಿಲಿಲ್ಲದೆ ಇರಲಿ, ನಾವು ಇಂಗು ಗುಂಡಿಗಳನ್ನು ಮಾಡಲೇಬೇಕಾಗಿತ್ತು, ಅದನ್ನು ಮಾಡಲಿಲ್ಲ. ಆದರೆ ಈ ಪರಿಸ್ಥಿತಿ ಯಾಕೆ ಬಂತು ಎಂಬುದನ್ನು ನಾವೀಗ ಇವತ್ತು ಅನಾಲಿಸಿಸ್ ಮಾಡೋಣ. ಯಾಕೆ ಬಂತು ಹೇಳಿ. ಓಕೆ, ಈಗ ಮೊದಲನೇದಾಗಿ ಇಡೀ ಭೂಗೋಳ ಅಂದರೆ ಪ್ಲ್ಯಾನೆಟ್ನಲ್ಲಿ ಬದಲಾವಣೆ ಆಗ್ತಾ ಇದೆ, ಅದು ನಮಗೆಲ್ಲ ಗೊತ್ತಿದ್ದಿದೆ. ಒಂದು ಕಾರ್ಬನ್ ಎಮಿಷನ್ ಜಾಸ್ತಿ ಆಗಿದೆ. ನಾವು ಯೂಸ್ ಮಾಡುವ ಫ್ಯೂಯಲ್ ಇರ್ಬೋದು, ಪೆಟ್ರೋಲ್ ಇರ್ಬೋದು, ಅಥವಾ ಇನ್ನೇನಾಗ್ಬೋದು, ಎಲ್ಲವನ್ನು ಸೇರಿಸಿಕೊಂಡು ಸಾಧಾರಣ ಒಂದು 100 ವರ್ಷಗಳ ಹಿಂದೆ ಏನಿತ್ತು ಈಗ ಏನಿದೆ ಅದು ಡಿಫ್ರೆನ್ಸ್. ಅದು ಡೆಫಿನೆಟ್ಲಿ ಎಫೆಕ್ಟ್ ಆಗಿದೆ, ಅದಕ್ಕೆ ಯಾರೂ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅದು ಯಾಕೆ ಬಂತು ಅಂತ ಕೇಳುವಾಗ ನೋಡಿ, 100 ವರ್ಷಗಳ ಹಿಂದೆ ಪಾಪ್ಯುಲೇಷನ್ ಎಷ್ಟಿತ್ತು ನೋಡಿ, ಇವತ್ತು ಪಾಪ್ಯುಲೇಷನ್ ಎಷ್ಟಿದೆ ಅಂತ ನೋಡಿ. ಆ ಪಾಪ್ಯುಲೇಷನ್ ಜಾಸ್ತಿ ಆದದ್ದರಿಂದ ಇದನ್ನೆಲ್ಲವನ್ನ ನೀವು ಕಾರ್ಬನ್ ಎಮಿಷನ್ ಹೇಳ್ತಿರಲ್ಲ, ಅಥವಾ ಅಂಗಾರದ ಕಣಗಳು ಇಡೀ ಭೂಗೋಳದಲ್ಲಿ ಯಾಕೆ ತುಂಬಿಕೊಂಡಿವೆ ಅಂತೇಳಿದರೆ, ಅದಕ್ಕೆ ಮೇನ್ ರೀಸನ್ ನಾವು ಉರಿಸುವ ಅನಿಲ, ನಾವು ಉರಿಸುವ ಪೆಟ್ರೋಲು, ನಾವು ಉರಿಸುವ ಕಲ್ಲಿದ್ದಲು, ಇದು ಮೇಜರ್ ಪೋರ್ಷನ್. ಅದೆಲ್ಲ ಜಾಸ್ತಿ ಆಗಿದೆ. ಯಾಕೆಂತ ಹೇಳಿದರೆ ಇಡೀ ಪಾಪ್ಯುಲೇಷನ್ ಇದು, ಇಡೀ ಪ್ಲ್ಯಾನೆಟ್ ಇದು ಪಾಪ್ಯುಲೇಷನ್ ಅಷ್ಟೇ ಜಾಸ್ತಿ ಆಗಿದೆ. ಜಾಸ್ತಿ ಆದ ಮೇಲೆ ಅದಕ್ಕೆ ನಮಗೆ ಅನುಕೂಲಕ್ಕಾಗಿ ಇದನ್ನೆಲ್ಲ ಉರಿಸಲೇಬೇಕಾಗಿದೆ. ವಿದ್ಯುತ್ ಬೇಕು, ಅದಕ್ಕೋಸ್ಕರ ಮಾಡಲೇಬೇಕಾಗಿದೆ. ಆದ್ದರಿಂದ ಆದರೆ ಉಳಿದ ಎಲ್ಲ ದೇಶಗಳು ಅದಕ್ಕೆ ತಯಾರಿ ನಡೆಸಿವೆ, ನಾವು ತಯಾರಿ ನಡೆಸಿಲ್ಲ. ಸೊ ಹಾಗಾದರೆ ಇದಕ್ಕೆ ಮುಖ್ಯ ಕಾರಣನೇ ನಿಮ್ಮ ಮಾತಿನ ಪ್ರಕಾರ ನಾನು ಕಂಡುಕೊಂಡಿದ್ದು ಪಾಪ್ಯುಲೇಷನ್. ನನ್ನ ಮಾತಿನ ಪ್ರಕಾರ ಅಲ್ಲ, ಬಟ್ ಇದು ವಾಸ್ತವ. ಇದು ಅಮರ್ತ್ಯ ಸೇನ್ ಅವರು ಹೇಳಿದ್ವು. ಅವರಿಗೆ ನಾಬೆಲ್ ಪ್ರೈಸ್ ಯಾಕೆ ಸಿಕ್ಕಿದ್ದು ಇವತ್ತಿಗೂ ಯಾರಿಗೂ ಗೊತ್ತಿಲ್ಲ. ಹೇಳಿ. ಅವರಿಗೆ ನಾಬೆಲ್ ಪ್ರೈಸ್ ಸಿಕ್ಕಿದ್ದೇ ಈ ಬರವನ್ನು ಎದುರಿಸುವುದುಂಟಲ್ಲ. ಅವರು ಏನು ಹೇಳಿದ್ರು ಅಂತ ಹೇಳಿದರೆ, ಡೆಮೋಕ್ರಸಿಯಲ್ಲಿ ಬರ ಬರಲಿಕ್ಕೆ ಸಾಧ್ಯ ಇಲ್ಲ. ಈಗ ಡಿಕ್ಟೇಟರ್ಶಿಪ್ ಉಂಟು. ಆಗ ಯಾವ ಡಿಕ್ಟೇಟರ್ ಏನೇನು ಹೇಳ್ತಾನೆ ನೋಡಿ, ಎಲ್ಲ ಮಾಡಬೇಕು, ಅವನು ಅದೇ ಮಾಡಬೇಕು. ಅದು ಸರಿ ಇರಲಿ ತಪ್ಪಿರಲಿ, ಎಲ್ಲರೂ ಅದೇ ಮಾಡಲೇಬೇಕು. ಆದರೆ ಯಾವಾಗ ಡೆಮೋಕ್ರಸಿ ಇದೆ, 2 ಪಾರ್ಟಿ ಇರ್ತವೆ, 2 or more. ಆ ಎದುರು ಪಾರ್ಟಿಯವರು ತಮ್ಮ ತಾವು ಉಳಿಯಲು ಅಥವಾ ತಮಗೆ ಸೇವ್ ಮಾಡಿಕೊಳ್ಳಲು ಅವ್ರು ಯಾವಾಗಲೂ ಹುಡುಕ್ತಾ ಇರ್ತಾರೆ. ಹೌದು, ಏನು ಆಳುವವರು ಏನು ಮಾಡ್ತಾರೆ ಅಂತೇಳಿ ಅದನ್ನು ಪ್ರೊಜೆಕ್ಟ್ ಮಾಡ್ತಾರೆ. ಅವರು ಪ್ರೊಜೆಕ್ಟ್ ಮಾಡ್ತಾರೆ ಎಂಬ ಹೆದರಿಕೆಯೇ ಇದಕ್ಕೆ ಪ್ರೂಫ್ ಸಿದ್ದರಾಮಯ್ಯ ಅವರು ಈಗಲೇ ಕೊಟ್ಟಿದ್ದಾರೆ. ಅವ್ರು ಯಾವಾಗ ಅದು ಅಪೋಸಿಟ್ ಪಾರ್ಟಿಯವರು ಸ್ವಲ್ಪ ಮೇಲೆ ಬಂದು ಅಂತೇಳಿ ಅವರು ತಿರ್ಗಾಡ್ಲಿಕ್ಕೆ ಶುರು ಮಾಡಿದ್ರು ಬರ ಅಂತೇಳಿ, ಅಷ್ಟರವರೆಗೆ ಅವ್ರು ಮಾಡಲಿಲ್ಲ. ನೋಡಿ, ಇದು ಡೆಮೋಕ್ರಸಿಯಲ್ಲಿ ಬರಲಿಕ್ಕಿಲ್ಲ ಅಂತೇಳಿ ಅಮರ್ತ್ಯ ಸೇನ್ ಅವರು ಒಂದು ಪ್ರೂವ್ ಮಾಡಿದ್ರು. ಸೊ ಈ ಥಾಟಿಗೆ ಅವರಿಗೆ ನೋಬೆಲ್ ಪ್ರಶಸ್ತಿ ಬಂತು. ಇದು ಒನ್ ಆಫ್ ದ ರೀಸನ್ಸ್. ಅವರದ್ದು ಒನ್ ಆಫ್ ದ ಮೇನ್ ಥಿಂಗ್ ಈಸ್, ಇನ್ ಡೆಮೋಕ್ರಸಿ ದೇರ್ ಕೆನಾಟ್ ಬಿ ಫೆಮಿನ್ ಅಂತ ಹೇಳಿ ಅವರು ಆ ಕಾನ್ಸೆಪ್ಟನ್ನು ತಂದು ಆ ಕಾನ್ಸೆಪ್ಟನ್ನು ವರ್ಲ್ಡ್ ವೈಡ್ ಅಕ್ಸೆಪ್ಟ್ ಮಾಡಿದರು. ಆದ್ದರಿಂದ ನಿಮಗೆ ಡೆಮೋಕ್ರಸಿ ಬೇಕಾ, ಅಂದರೆ ನಿಮಗೆ ಡಿಕ್ಟೇಟರ್ಶಿಪ್ ಬೇಕಾ, ಇಡೀ ಭೂಗೋಳವನ್ನು ಉಳಿಸಬೇಕಾ, ನಿಮಗೆ ಡೆಮೋಕ್ರಸಿ ಬೇಕು ಅಂತೇಳಿ ವೆಸ್ಟರ್ನ್ ವರ್ಲ್ಡ್ ಅದನ್ನು ತುಂಬ ಅಕ್ಸೆಪ್ಟ್ ಮಾಡಿದರು. ಇದು ಮೊದಲೇದು. ಹಾಗಾದರೆ ನಮಗೆ ಒಂದೇ ಕಾರಣ ಅಂತ ಹೇಳಿದರೆ, ನಮ್ಮಲ್ಲಿ ಡೆಮೋಕ್ರಸಿ ಇದ್ದುಕೊಂಡು ಯಾಕೆ ಬರ ಬಂದಿದೆ. ಕರೆಕ್ಟ್, ದಿಸ್ ವಾಸ್ ಮೈ ಪಾಯಿಂಟ್. ಎಕ್ಸಾಕ್ಟ್ಲಿ. ಈಗ ಅದನ್ನು ಯಾರೂ ಪ್ರಶ್ನೆ ಕೇಳುವಂಥದ್ದು, ಆಯ್ತಪ್ಪ ಈಗ ಡೆಮೋಕ್ರಸಿ ಉಂಟು ಆದರೆ ಬರ ಯಾಕೆ ಬಂದಿದೆ ಅಂತ ಹೇಳಿದರೆ, ನಮ್ಮಲ್ಲಿ ಅದು ಡೆಮೋಕ್ರಸಿ ಫೇಲ್ ಆದದ್ದರಿಂದ ಬರ ಬಂದಿದೆ ಅಂತೇಳಿ ನಾವು ವಿಶ್ಲೇಷಣೆ ಮಾಡಬೇಕು. ಹಾಗಾದರೆ ಫೇಲ್ ಏಕಾಯಿತು ಅಂತ ಹೇಳಿದರೆ, ನಾವು ತಯಾರಿ ನಡೆಸಲಿಲ್ಲ. ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ, ಸಾಧಾರಣ ಒಂದು 600 ವರ್ಷದಿಂದ ಮೆಟೀರಿಯಾಲಜಿ ಡಿಪಾರ್ಟ್ಮೆಂಟ್ನವರು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಮಳೆಗಾಲ ಜೂನ್ 1ನೇ ತಾರೀಕಿಗೆ ಕೇರಳವನ್ನು ಪ್ರವೇಶಿಸ್ತದೆ.
ಅದರ ನಂತರ 6ನೇ ತಾರೀಕಿಗೆ ಕರ್ನಾಟಕ ಬರ್ತದೆ, 13ನೇ ತಾರೀಕಿಗೆ ಗೋವಾ ಹೋಗ್ತದೆ, 16ನೇ ತಾರೀಕಿಗೆ ಮಹಾರಾಷ್ಟ್ರ, ಅದರ ನಂತರ 18 ಜುಲೈ 15ನೇ ತಾರೀಕಿಗೆ ಡೆಲ್ಲಿ ತನಕ ಹೋಗಿ ಇಡೀ ದಟ್ಸ್ ವಾಟ್ ವಿ ಹ್ಯಾವ್ ಲರ್ನ್ಡ್. ಕರೆಕ್ಟ್. ಇದನ್ನು ಅಬ್ಸರ್ವ್ ಮಾಡ್ತಾ ಮಾಡ್ತಾ ಅದೇ ಪ್ಯಾಟರ್ನ್ ಅದನ್ನು ಪ್ರತಿ ವರ್ಷ ಬರ್ತದೆ ಅಂತ ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಕರೆಕ್ಟ್. ಪ್ರತಿ ವರ್ಷ ಆದ ಪ್ಯಾಟರ್ನ್ ಇಡಬೇಕಾಗಿಲ್ಲ. ಓಕೆ. ಭೌಗೋಳಿಕವಾಗಿ ಎಲ್ಲ ಡಿಫ್ರೆನ್ಸ್ ಆಗ್ತಾ ಇರ್ತದೆ. Okay. ಉದಾಹರಣೆಗಾಗಿ ಎಲ್ ನೀನೋ ಎಫೆಕ್ಟ್ ಅಂತ ಹೇಳ್ತಾರೆ. ಕರೆಕ್ಟ್. ಎಲ್ ನೀನೋ ಎಫೆಕ್ಟ್ ಅಂತ ಹೇಳಿದರೆ ಸಮುದ್ರದಲ್ಲಿ ಒಂದು ಹೀಟ್ ವೇವ್ ಬರುವುದು. ಆ ಹೀಟ್ ವೇವ್ನಿಂದಾಗಿ ಡಿಪ್ರೆಷನ್ಸ್ ಬರ್ತದೆ. ವಾಯು ಕುಸಿತ ಅಂತ ಹೇಳ್ತೀವಿ ನಾವು. ಎಲ್ಲೆಲ್ಲಿ ವಾಯು ಕುಸಿತ ಆಗ್ತದೆ ಅಲ್ಲೆಲ್ಲಿ ಈ ಕ್ಲೌಡ್ಸ್ಗಳಿದೆಲ್ಲ, ಇದು ಮೋಡಗಳು, ಅವುಗಳೆಲ್ಲ ಆ ವಾಯು ಕುಸಿತದತ್ತ ಹೋಗಿ ಅಲ್ಲಿ ಮಳೆ ಆಗುವಂಥದ್ದು. ಕರೆಕ್ಟ್. ಆ ಎಲ್ ನೀನೋ ಎಫೆಕ್ಟ್ ಈಗ ಇತ್ತೀಚೆಗೆ ಕೆಲವು ವರ್ಷಗಳಲ್ಲಿ ಅದು ಪ್ರಾರಂಭ ಆಗಿದೆ. ಓಕೆ. ಹಾಗಾಗಿ ಇಡೀ ಭೌಗೋಳಿಕವಾಗಿ ಈ ಮಳೆಗಾಲ ಅಥವಾ ಮಳೆಯ ಪ್ಯಾಟರ್ನ್ ಶಿಫ್ಟ್ ಆಗ್ತಾ ಇದೆ. ಒಂದೇ ಉದಾಹರಣೆ ಕೊಡ್ತೀನಿ ನಿಮಗೆ. ಚಿರಾಪುಂಜಿಯಲ್ಲಿ ಹೈಯೆಸ್ಟ್ ಮಳೆ ಅಂತ ಇತ್ತು. ಹೌದು. ಇಡೀ ವರ್ಲ್ಡ್ನಲ್ಲಿ. ಯಾವಾಗ? ಎಷ್ಟೋ ಸಾವಿರ ವರ್ಷಗಳಿಂದ. ಹೌದು. ಈಗ ಅದು ಅಲ್ಲಿಂದ 55 ಕಿಲೋಮೀಟರ್ ದೂರ ಶಿಫ್ಟ್ ಆಗಿದೆ. ಓಹೋ. ಎಷ್ಟೋ ಜನರಿಗೆ ಇದು ಗೊತ್ತೇ ಇಲ್ಲ. ಈಗ ಚಿರಾಪುಂಜಿ ಇಸ್ ನಾಟ್ ಹೈಯೆಸ್ಟ್ ರೈನ್ಫಾಲ್ ಅಲ್ಲ ಈಗ. ಅಲ್ಲಿಂದ ಶಿಫ್ಟ್ ಆಗಿ ಬೇರೆ ಬೇರೆ ಕಡೆಗೆ ಹೋಗ್ತಾ ಇದೆ. ಓಕೆ. ಈಗ ಅದನ್ನೆಲ್ಲ ಪ್ರಿವೆಂಟ್ ಮಾಡಲಿಕ್ಕೆ ಇದನ್ನು ಒಂದು ಎಜುಕೇಷನ್, ನಮ್ಮದು ಪ್ಯಾಟರ್ನೇ ಚೇಂಜ್ ಆಗಬೇಕಾಗಿದೆ. ಯಾಕೆ ಚೇಂಜ್ ಆಗಬೇಕಂತ ಹೇಳಿದರೆ, ನಾವು ಕೇವಲ ಈ ಬಿಸಿಲಿನ ಝಳ ಅದನ್ನು ಎದುರಿಸುವುದು ಸರ್ಕಾರದ ಒಂದು ಕರ್ತವ್ಯ ಅಂತ ಎಣಿಸ್ತೀವಿ. ಇಟ್ ಈಸ್ ನಾಟ್ ದ್ಯಾಟ್. ಓಕೆ. ಎವ್ರಿ ಇಂಡಿವಿಜುವಲ್, ಪ್ರತಿಯೊಬ್ಬರು ಈ ದೇಶದಲ್ಲಿ ಹುಟ್ಟಿದ ನಂತರ ಈ ಪ್ರಕೃತಿಯನ್ನು ರಕ್ಷಣೆ ಮಾಡದಿದ್ದರೆ ಯಾವ ಸರ್ಕಾರ ಏನು ಬಂದರೂ ಸಾಧ್ಯ ಇಲ್ಲ, ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪರ್ಫೆಕ್ಟ್. ಯಾಕೆಂದರೆ ಹೇಳ್ತೀನಿ ನಿಮಗೆ ಪುನಃ. ಮೊದಲನೇದಾಗಿ ಮಳೆಯ ಪ್ಯಾಟರ್ನ್ ಈಗ ಇಂಗ್ಲೆಂಡ್ನಲ್ಲಿ, ಅಮೇರಿಕಾದಲ್ಲಿ ಅದನ್ನು 1 ವರ್ಷದ ಹಿಂದೆ ಪ್ರೆಡಿಕ್ಟ್ ಮಾಡ್ತಾರೆ. ಹೌ ಇಸ್ ದ್ಯಾಟ್? ಓಕೆ. 1 ವರ್ಷದ ಹಿಂದೆ ಪ್ರೆಡಿಕ್ಟ್ ಮಾಡ್ತಾರೆ. ಮುಂದಿನ ವರ್ಷ ನಮಗೆ ಜೂನ್ನಲ್ಲಿ ಆಗುವಂಥದ್ದು ಅದು ಜುಲೈ 1ಗೆ ಹೋಗಿದೆ. ಹೌದು. ಅದನ್ನು ಎಕ್ಸ್ಪೆಕ್ಟ್ ಮಾಡಿಕೊಂಡು ಅದೇ ರೀತಿಯ ನೀರು ಅದು ಇದು ಎಲ್ಲವನ್ನ ಮಾಡಿಕೊಂಡಿರ್ತಾರೆ ಮತ್ತು ಜನರಿಗೆ ಇನ್ಫಾರ್ಮ್ ಮಾಡ್ತಾರೆ. ನೀವು ವಾಟರ್ ಕನ್ಸಂಪ್ಷನ್ ಈಗಲೇ ಲೆಸ್ ಮಾಡಿ 1 ತಿಂಗಳು ನಾವು ಮುಂದೆ ಹೋಗಿದ್ದೀವಿ ಅಂತೇಳಿ. ಓಕೆ. ಓಕೆ. ನಮಗೆ ಇನ್ನೂ ಸಹ ಗೊತ್ತಿಲ್ಲ ನೋಡಿ. ಇವತ್ತಿನ ಪೇಪರ್ನಲ್ಲಿ, ನಿನ್ನೆ ಪೇಪರ್ನಲ್ಲಿ ಏನು ಹೇಳ್ತಾರೆ? ಇನ್ನು 10 ದಿವಸ ನಮಗೆ ಇದೆ ತುಂಬೆ ಇಲ್ಲಿ. ಅಬ್ಸಲ್ಯೂಟ್ಲಿ. ಇನ್ನು 12 ದಿವಸ ನಮಗೆ ಬಜೆ ಇಲ್ಲಿ ಇದೆ. ಅಷ್ಟರವರೆಗೆ ಬರದಿದ್ದರೆ ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ ಮಾಡಬೇಕಾಗಿದೆ. ಆ ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ ಅವರು ಏಪ್ರಿಲ್ 22ನೇ ತಾರೀಕಿಗೆ ಡಿಸೈಡ್ ಮಾಡೋದಾ? ಅದೇ. ಆ್ಯಂಡ್ ದ ಬೆಸ್ಟ್ ಥಿಂಗ್ ಈಸ್ ಇವರೆಲ್ಲ ರಾಜಕಾರಣಿಗಳೆಲ್ಲ ಸ್ಟೈಲಲ್ಲಿ ಹೀಗೆ ಅಲ್ಲಿ ನಡ್ಕೊಂಡು ಹೋಗಿ ನಿಂತ್ಕೊಂಡು ಹೀಗೆ ನೋಡಿದಂಥ ಒಂದು ಫೋಟೋಗ್ರಾಫ್ ಮಾರನೇ ದಿನ ಪೇಪರ್ ಅಲ್ಲ. ಅಂದರೆ ಅವರಿಗೆ ನಿಜವಾಗಿ ಗೈಡೆನ್ಸ್ ಕೊಡುವವರಿಗೆ ಈಗ ಉಡುಪಿ ಮುನ್ಸಿಪಾಲ್ಟಿಯಲ್ಲಾಗಲಿ, ಕರ್ನಾಟಕ ಸರ್ಕಾರದಲ್ಲಾಗಲಿ, ಈ ಮೆಟ್ರಾಲಜಿ ಡಿಪಾರ್ಟ್ಮೆಂಟ್ ಇದೆಯಲ್ಲ, ಅಲ್ಲಿ ಎಷ್ಟು ಜನರು ಯಾವ್ಯಾವ ರಿಪೋರ್ಟ್ ವರದಿಯನ್ನು ಕಳಿಸ್ತಾರೆ ಅಂತೇಳಿ ರೈಟ್ ಇನ್ಫಾರ್ಮೇಷನ್ ಆ್ಯಕ್ಟ್ ಪ್ರಕಾರ ನಾನೀಗ ಕೇಳಿದ್ದೀನಿ. ನೀವು ಎಷ್ಟು ಇನ್ಫಾರ್ಮೇಷನ್ನು ಲಾಸ್ಟ್ 1 ಇಯರಲ್ಲಿ ಕಳಿಸಿದೆ ಅದರದ್ದು ಕಾಪಿ ಕೊಡಿ. ಎಷ್ಟು ಲಕ್ಷ ರೂಪಾಯಿ ದುಡ್ಡಿಲ್ಲ. ಐ ವುಡ್ ಲೈಕ್ ಟು ಸಿ. ಅದು ನಿಮ್ಗೆ ಯಾವಾಗ ಸಿಗುತ್ತೆ ಅಂತ? ಅಲ್ಲ, ಸಿಗದೆ ಬೇಕು. ಸಿಗದೆ ಎಲ್ಲಿ ಹೋಗ್ತದೆ? ಅಲ್ಲ, ಸಿಗುತ್ತೆ. ಬಟ್ ಯಾವಾಗ ಸಿಗುತ್ತೆ ಅಂತ ಅಲ್ಲ, ಯಾವಾಗ ಸಿಕ್ಕಿದ್ರು ಈಗ ಈ ವರ್ಷದ್ದು ಮಾತ್ರ ಅಲ್ಲ, ಇನ್ನೂ ಸಹ 100 ವರ್ಷ ಬದುಕಲಿಕ್ಕಿದೆ ನಮ್ಮ ಮಕ್ಕಳು. ಕರೆಕ್ಟ್. ಆದ್ರಿಂದ ಅವರಿಗಾದ್ರು ಗೈಡೆನ್ಸ್ ಮಾಡಲಿಕ್ಕೆ ಕರೆಕ್ಟ್. ಈಗ ಇವರು ಯಾರ್ಯಾರು ಗೈಡೆನ್ಸ್ ಕೊಟ್ಟಿದ್ದಾರೆ ಅಂತೇಳಿ ಉದಾಹರಣೆಗಾಗಿ ಹೇಳ್ತೇನೆ. UK ಮೆಟ್ರಾಲಜಿ ಡಿಪಾರ್ಟ್ಮೆಂಟ್ನವರು 1 ವರ್ಷದ ಹಿಂದೆ ಅವರು ಇಡೀ ಸರ್ಕಾರಕ್ಕೆ ಕೊಡ್ತಾರೆ. ನೋಡಿ, ದಿಸ್ ಈಸ್ ದ ರೈನ್ ಪ್ಯಾಟರ್ನ್ ನೆಕ್ಸ್ಟ್ ಇಯರ್, ಕಮ್ ಆನ್, ಬಿ ಪ್ರಿಪೇರ್ಡ್ ಫಾರ್ ದಿಸ್. ಓಕೆ. ಉಡುಪಿ ಮುನ್ಸಿಪಾಲಿಟಿಯವರು, ಮಂಗಳೂರು ಮುನ್ಸಿಪಾಲಿಟಿಯವರಿಗೆ ಯಾರಿಗೆ ಅವರು ಇನ್ಫಾರ್ಮ್ ಮಾಡಿದ್ದಾರೆ? ಆವಾಗ ಏನು ಮಾಡ್ತಿದ್ರು? ಈ ವರ್ಷ ಸಾಧಾರಣ ಜನವರಿ ತಿಂಗಳಲ್ಲಿ ಅವರು ಅದಕ್ಕಿಂತಲೂ ಮುಂಚೆನೇ ಎಲ್ಲ ಸರೋವರಗಳನ್ನು ಅಲ್ಲಿ ಇಲ್ಲಿಂದೆಲ್ಲ ಕ್ಲೀನ್ ಮಾಡಿ, ಪ್ರೊಟೆಕ್ಟ್ ಮಾಡಿ, ಅದನ್ನೆಲ್ಲ ಮಾಡಿಕೊಂಡು ತಯಾರಿ ನಡೆಸ್ತಾ ಇದ್ದರು. ಮೇ ತಿಂಗಳಲ್ಲಿ ನಮ್ಮ ಹತ್ರ ನೀರು ಇರೋದಿಲ್ಲ. ಆವಾಗ ನಾವು ಯಾವ್ಯಾವ ವಾಟರ್ ಬಾಡೀಸ್ ಎಲ್ಲೆಲ್ಲಿದೆ ಅಂಥೇಳಿ ನೋಡಲ್ಲ. ಈ ಉಡುಪಿಯ ಮುನ್ಸಿಪಾಲ್ಟಿಯವರಾಗಲಿ, MLAಗಳಾಗಲಿ, ಇವರಿಗೆ ಜನವರಿಯಲ್ಲಿ ಗೊತ್ತಿತ್ತು ಅಂಥೇಳಿ. ಜನವರಿಯಲ್ಲಿ ಗೊತ್ತಿತ್ತು ಅಂತ ಹೇಳಬೇಕಂತ ಆದರೆ ಅದು ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಮೆಟ್ರಾಲಜಿ ಡಿಪಾರ್ಟ್ಮೆಂಟ್ನವರು MLAಗಳಿಗೆ ಕೊಡಬೇಕಿತ್ತು. ಕರೆಕ್ಟ್.
ಅವ್ರು ಕೊಡಲಿಲ್ಲ ಆದರೆ ಅವ್ರು ರೆಸ್ಪಾನ್ಸಿಬಲ್. ಓಕೆ, ಯಾರು ರೆಸ್ಪಾನ್ಸಿಬಿಲಿಟಿ ಮಾಡಿದ್ದಾರೆ ಇವರಿಗೆ? ಇಲ್ಲ. ಸೊ ನಾವು ಪ್ರಿಪೇರೇ ಮಾಡಿಲ್ಲ, ಇದಕ್ಕೆ ಪ್ರಿಪೇರೇ ಮಾಡಿಲ್ಲ. ಆದ್ದರಿಂದ ಇದು ಬರ್ತಾ ಇದೆ. ಆದ್ದರಿಂದ ಡೆಮೋಕ್ರಸಿ ಇದ್ದುಕೊಂಡು ನಾವು ಆ ಡೆಮೋಕ್ರೆಟಿಕ್ ಪ್ರಿನ್ಸಿಪಲ್ನಲ್ಲಿ ಮಾಡಬೇಕಾದ್ದು ಮಾಡದೇ ಇದ್ದರೆ ಬರದೇ ಏನಾಗ್ತದೆ? ಅಬ್ಸಲ್ಯೂಟ್ಲಿ. ದಿಸ್ ಇಸ್ ವಾಟ್ ಹ್ಯಾಸ್ ಹ್ಯಾಪನ್ಡ್. ಓಕೆ ಓಕೆ ಓಕೆ, ಆಯಿತು, ಹೇಳಿ. ಅಲ್ಲ, ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ವೀಕ್ಷಕರೇ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ. ಶಾನ್ಭಾಗ್ ಅವರು ಏನು ಹೇಳ್ತಾ ಇದ್ದಾರೆ ಅಂತ ನೀವು ಕೇಳಿಸ್ಕೊಂಡ್ರಿ. ಅಮರ್ತ್ಯ ಸೇನ್ ಅವ್ರದ್ದು ಥಾಟನ್ನು ನಾನು ಇಲ್ಲಿ ಮತ್ತೆ ನೆನಪು ಮಾಡಬೇಕು. ಡೆಮೋಕ್ರಸಿ ಇದ್ದಲ್ಲಿ ಬರೋದಿಲ್ಲ, ಡಿಕ್ಟೇಟರ್ಶಿಪ್ಪಲ್ಲಿ ಇದ್ದಾಗ ಮಾತ್ರ ಬರೋದಕ್ಕೆ ಸಾಧ್ಯ. ಬಟ್ ಇಲ್ಲಿ ಡೆಮೋಕ್ರಸಿನೇ ಸರಿ ಇಲ್ಲ ಅನ್ನೋಂಥ ಪಾಯಿಂಟನ್ನು ಶಾನ್ಭಾಗ್ ಅವರು ಹೇಳ್ತಾ ಇದ್ದಾರೆ. ಒನ್ ಥಿಂಗ್. ಸೆಕೆಂಡ್, ಇಲ್ಲಿ ಪ್ರತಿಯೊಬ್ಬನ ಜವಾಬ್ದಾರಿ ಇದೆ. ಇಲ್ಲಿ ಪ್ರಕೃತಿಯನ್ನು ರಕ್ಷಣೆ ಮಾಡೋದು ಪ್ರತಿಯೊಬ್ಬನ ಜವಾಬ್ದಾರಿ ಇದೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಎಲ್ಲ ಕಡೆನಲ್ಲೂ ನಾವೆಲ್ಲ ರಾಜಕಾರಣಿಗಳು ಹೇಳೋದು ಕೇಳಿದ್ದೇವೆ, ಇದನ್ನು ನಾವು ಎಷ್ಟು ಜನ ಮಾಡ್ತಿದ್ದೇವೆ ಅನ್ನೋದು ಪ್ರಶ್ನೆ ಆಗಿದೆ. ಥರ್ಡ್ ಥಿಂಗ್ ಈಸ್ ಅಬೌಟ್ ದ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ, ಯೂಸ್ ಮಾಡೋದಕ್ಕೆ ನ್ಯಾಚುರಲ್ ರಿಸೋರ್ಸಸ್ ಇಲ್ಲ. ದಟ್ಸ್ ದ ಪಾಯಿಂಟ್. ಅಲ್ಲ, ಜಾಸ್ತಿ ಆಗಿದೆ, ಅದಕ್ಕೆ ಡಿಮಾಂಡ್ ಜಾಸ್ತಿ ಆಗಿದೆ. ಡಿಮಾಂಡ್ ಜಾಸ್ತಿ ಆಗಿದೆ, ಆದರೆ ಸೋರ್ಸಸ್ ಅಷ್ಟೇ ಇದೆ. ಆರ್ ಲೆಸ್ ಆಗ್ತಾ ಇದೆ. ಪರ್ಫೆಕ್ಟ್. ಫಾರ್ ಎಕ್ಸಾಂಪಲ್, ಸರ್ಕಾರದವರು 1 ವರ್ಷದ ಮುಂಚೆ ಈಗ ಈ ಪರಿಸ್ಥಿತಿ ಬರ್ತಿದೆ ಅಂತ ಗೊತ್ತಾಗಿದ್ರೆ ಎರಡನೇ ಅವರು ಏನು ತಗೊಳ್ಬೇಕಿತ್ತು ಅಂತ ಹೇಳಿದ್ರೆ ರೀಚಾರ್ಜಿಂಗ್ ದ ಬೋರ್ವೆಲ್ಸ್. ಆ ರೀಚಾರ್ಜಿಂಗ್ ಆಫ್ ದ ಬೋರ್ವೆಲ್ಲಿಗೆ 1 ವರ್ಷದ ಪ್ರಿಪರೇಷನ್, ಅಂದರೆ ಮುಂಚಿನ ಮಳೆಗಾಲದಲ್ಲಿ ಎಲ್ಲವನ್ನ ಮಾಡಬೇಕಿತ್ತು. ಸರ್ಕಾರದವರು ರೀಚಾರ್ಜಿಂಗ್ ಆಫ್ ದ ಬೋರ್ವೆಲ್ಲಿಗೆ ಎಷ್ಟು ಯೂಸ್ ಮಾಡಿದ್ದೀರಿ ಅದನ್ನು RTIನಲ್ಲಿ ಕೇಳಿದ್ದೀವಿ ನಾವು. ಇಲ್ಲ, ಈಗ ಶಾನ್ಭಾಗ್ ಸರ್, ನಾನು ಒಂದು ಹೇಳೋದು, ಈಗ ನೀವೇ ಇದನ್ನು ಸರ್ಕಾರಕ್ಕೆ ದಯವಿಟ್ಟು ಮನದಟ್ಟು ಮಾಡ್ಬೋದಲ್ವಾ? ನೋಡಿ ಸ್ವಾಮಿ, ನಾನು ಏನು ಮಾಡ್ತೇನೆ ಅಂತ ನಾನು ಹೇಳ್ತೇನೆ ನಿಮಗೆ. ಈಗ ಎತ್ತಿನ ಹೊಳೆ ಅಂತ ಆಯಿತು. ಈಗ ನಾನು ಈ ಮೂಮೆಂಟ್ನಲ್ಲಿ ನಾನು ಇಲ್ಲ, ಆದರೆ ಎತ್ತಿನ ಹೊಳೆಗೆ 2.5 ವರ್ಷದ ಹಿಂದೆ ಇಡೀ ಒಂದು ವಿಡಿಯೋ ತೆಗೆದುಕೊಂಡು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಇವತ್ತಿಗೂ ನಾವು ನೋಡ್ಬೋದು. ಡೇಟ್ ಆಫ್ 2.5 ವರ್ಷದ ಹಿಂದೆ ಸ್ವಾಮಿ. ಅದನ್ನು ಇಂಪಾರ್ಟೆಂಟ್ ಆಗಿ ಪೇಜಾವರ ಸ್ವಾಮೀಜಿಗೆ ಯಾರ್ಯಾರಿಗಿದೆ ಅದರಿಗೆಲ್ಲ CD ಕಳಿಸಿದ್ದೇನೆ. ಯಾರ್ಯಾರು ಕಳಿಸ್ಬೇಕು ಅದನ್ನು ಕಳಿಸ್ತೇನೆ. ಅವ್ರು ಏನು ಮಾಡ್ತಾರೆ ನನಗೆ ಆಗತ್ತಿಲ್ಲ. ಕರೆಕ್ಟ್. ಯು ಹ್ಯಾವ್ ಡನ್ ಯುವರ್ ಡ್ಯೂಟಿ. ದ್ಯಾಟ್ CD ಯು ಕ್ಯಾನ್ ಸಿ ಇವನ್ ನೌ ಆನ್ ಯೂಟ್ಯೂಬ್. 45 ಮಿನಿಟ್ಸ್ ಇದ್ದು ಇಡೀ ವಿಡಿಯೋ ಇದೆ, ನೋಡೋಣ. ಈಗ ನನ್ನ ಕೆಲಸವನ್ನು ನಾನು ಮಾಡ್ತೇನೆ, ಬಟ್ ಐ ವಿಲ್ ನಾಟ್ ಗೋ ಟು ಇಂಡಿವಿಜುವಲ್ ಹೌಸಸ್, ಇಂಡಿವಿಜುವಲ್ ಡಿಪಾರ್ಟ್ಮೆಂಟ್, ಇದನ್ನು ನೋಡಿ ಅಂತೇಳಿ ನೋಡಿ ನೀವು. ಅದರಲ್ಲಿ ಏನೇನು ಕೊಟ್ಟಿದೆ, ಎಲ್ಲಿ ಅವರು ವೆಸ್ಟರ್ನ್ ಘಾಟ್ಸನ್ನು ನಾಶ ಮಾಡಲಿಕ್ಕೆ ಹೊರಟಿದ್ದಾರೆ, ಹೇಗೆ ಮಾಡ್ತಾರೆ. ಅಲ್ಲಿ ಡ್ಯಾಮ್ ಕಟ್ಟುವ ಪ್ಲೇಸಿಗೆ ಹೋಗಲಿಕ್ಕೆ ಇವರಿಗೆ 1 ತಿಂಗಳಾಗಿದೆ. ಮತ್ತೆ ಕಟ್ಟಿ ನೀವು ಡ್ಯಾಮ್. ಈಗ ಡ್ಯಾಮ್ ಸುರಿಗೆ ಕಟ್ಟಬೇಕಾ ಅಥವಾ ಉಳಿದದನ್ನು ಕೆಲಸ ಸುರಿ ಮಾಡಬೇಕಾ? ಅವ್ರು ಯಾಕೆ 3,000 ಇದನ್ನು ಮಾಡಿದರು? ಇದನ್ನು ಯಾಕೆ ಹೇಳ್ತಾ ಇದ್ದಾರೆ? ಬರ ಪರಿಹಾರ ಎತ್ತಿನ ಹೊಳೆದ್ದು ಆಗಲಿ ಇದದ್ದಾಗಲಿ ಆಬ್ಜೆಕ್ಟಿವ್ ಅಲ್ಲ. ಆಬ್ಜೆಕ್ಟಿವ್ ಬೇರೆ ಇದೆ. ಅದು ಮಾಡಬೇಕಂತಿದ್ರೆ ಅಬ್ಯಾಂಡನ್ಡ್ ಬೋರ್ವೆಲ್ಸ್ ಇದೆಯಲ್ಲ, ಆ ಮಕ್ಕಳೆಲ್ಲ ಬೀಳ್ತಾರೆ, ಹೌದು, ಅದನ್ನೇ ಯುಟಿಲೈಸ್ ಮಾಡಿಕೊಂಡು ವಿ ಕುಡ್ ಹ್ಯಾವ್ ಕ್ರಿಯೇಟೆಡ್ ವಂಡರ್ಸ್. ಅದನ್ನೇ, ಬೇರೆ ಏನು ಬೇಡ. ನೀವು ಹೆಚ್ಚು ಖರ್ಚು ಮಾಡಬೇಡಿ. ಆ ಅಬ್ಯಾಂಡನ್ಡ್ ಬೋರ್ವೆಲ್ ಇದೆಯಲ್ಲ, ಅದರ ಸುತ್ತಿಗೊಂದು ಕಟ್ಟೆ ಕಟ್ಟಿ ಕಲ್ಲು ಮಣ್ಣು ಹಾಕಿಕೊಂಡು ಎಲ್ಲೆಲ್ಲಿ ಇದೆ ನೀರು ಅದನ್ನೆಲ್ಲ ನೀರನ್ನು ಒಳಗೆ ಕಳಿಸಿಕೊಂಡು ಅಷ್ಟು ಮಾಡಿದರೆ ಇವತ್ತು ನಮಗೆ ಅಂಡರ್ಗ್ರೌಂಡ್ ವಾಟರಿಗೆ, ಅಂತರ್ಜಲಕ್ಕೆ ಯಾವ ಸಮಸ್ಯೆನೂ ಬರ್ತಿರ್ಲಿಲ್ಲ. ಇಂಗು ಗುಂಡಿಗಳನ್ನು ಮಾಡಿ ಒಂದು. ಆದರೆ ದಿಸ್ ಈಸ್ ಅ ಡೈರೆಕ್ಟ್, ಯು ಆರ್ ಸ್ಟ್ರೇಟ್ ಅವೇ ಸೆಂಡಿಂಗ್ ಎವ್ರಿಥಿಂಗ್ ಟು ಬೋರ್ವೆಲ್ ಮೂಲಕ ನೇರವಾಗಿ ಅಂತರ್ಜಲಕ್ಕೆ ನೀವು ಜಲವನ್ನು ಕಳಿಸ್ತೀರಿ. ಅಲ್ಲ, ಬಟ್ ಸ್ಟಿಲ್ ಅಲ್ಲ, ಎಂಥ ದಾರಿ ತಪ್ಪಿಸ್ತಾ ಇದ್ದಾರೆ ನೋಡಿ ಶಾನ್ಭಾಗ್ ಸರ್. ಈಗ ನಿನ್ನೆ ಮಂಗಳೂರಿಗೆ ಬಂದು ದಕ್ಷಿಣ ಕನ್ನಡಕ್ಕೆ ಬಂದಂಥ ಮುಖ್ಯಮಂತ್ರಿ ಅವರು ಹೇಳ್ತಾರೆ, ಇದರಿಂದ ಯಾರಿಗೂ ಏನೂ ಸಮಸ್ಯೆನೇ ಇಲ್ಲ ಅಂತ ಸ್ಟ್ರೈಟ್ ಆಗಿ ಒಂದೇ ಅಲ್ಲ ಮಾಧ್ಯಮದವ್ರ ಮುಂದೆ ಹೇಳ್ಬಿಟ್ರು, ಒಂದೇ ಸ್ಟೇಟ್ಮೆಂಟಲ್ಲಿ. ಅಲ್ಲ, ಅವ್ರು ಹೇಳ್ತಾರೆ ಅಂತ ಹೇಳಿದರೆ ಇಲ್ಲಿ ಎಂತ ಆಗಿದೆ ಗೊತ್ತು ನಿಮಗೆ, ಈ ಮಾಧ್ಯಮದವರು ಹಾಗೆ ಅವರದ್ದನ್ನು ದೊಡ್ಡ ಪ್ರಾಜೆಕ್ಟ್ ಮಾಡಿಕೊಂಡು ಹೇಳ್ತಾರೆ. ಅದಕ್ಕೆ ಯಾಕೆ ಕೇಳಿಲ್ಲ ಅಂತ ಹೇಳಿದರೆ, ಒಂದು ಸತಿ ಒಬ್ಬ ಚೀಫ್ ಮಿನಿಸ್ಟರ್ ಆದರೆ ಅಥವಾ ಒಬ್ಬರು DC ಆದರೆ ಅವನು ಸರ್ವಜ್ಞ. ನೋಬಡಿ ಈಸ್ ಕ್ವಶನಿಂಗ್ ಹಿಮ್. ನೀವು ಅದು ಹೇಳ್ತಿರಲ್ಲ, ಅದಕ್ಕೆ ನೀವು ವಿವರಣೆ ಕೊಡಿ ನಮಗೆ. ಕಮ್ ಆನ್, ರೈಟ್ ಅನ್ ಆರ್ಟಿಕಲ್ ಆ್ಯಂಡ್ ಗಿವ್ ಅಸ್, ವಿ ವಿಲ್ ಡಿಬೇಟ್ ಇಟ್. ನೀವು ಅಲ್ಲಿ ಡಿಬೇಟ್ ಮಾಡ್ತಿರಲ್ಲ, ಅಲ್ಲಿ ಡಿಬೇಟ್ ಮಾಡಲಿಕ್ಕೆ ಪುರ್ಸೋತಿಲ್ಲ, ಅಥವಾ ಅಲ್ಲಿ ಡಿಬೇಟ್ ಮಾಡಲಿಕ್ಕೆ ನಿಮಗೆ ಜಗಳ ಅದು ಇನ್ನೊಂದು, ಮತ್ತು ಸದನದ ಬಾವಿಗೆ ಬರೋದು ಅದೆಲ್ಲ ಮಾಡ್ತಿರಲ್ಲ, ಬಿಡಿ. ಯು ಟೆಲ್ ಯುವರ್ ಐಡಿಯಾಸ್ ಇನ್ ಎ ಆರ್ಟಿಕಲ್. ವಿ ವಿಲ್ ಡೂ ದಟ್. ನಾವು ನೋಡೋಣ. ಪರ್ಫೆಕ್ಟ್. ನೀವು ಏನೇನು ಮಾಡ್ತೀರಾ ಅದನ್ನೆಲ್ಲ ಭಾಷಣ ಮಾಡಿ ಅಥವಾ CD ಮಾಡಿಕೊಂಡು ಕೊಡಿ ನಮಗೆ. ವಿ ವಿಲ್ ಕ್ವಶನ್ ಯು. ಅವರೇ ಕ್ವಶನ್ ಮಾಡಿ, MLAs ಅಪೋಸಿಷನ್ ಪಾರ್ಟಿಯವರಿಗೆ ಕ್ವಶನ್ ಮಾಡಬೇಕಾಗಿಲ್ಲ, ನಾವು ಕ್ವಶನ್ ಮಾಡ್ಬೋದು. ಯಾರಿಗೂ ಏನೂ ಇಲ್ಲ ಅಂತ ಹೇಳಿದ್ರಲ್ಲ, ನಮ್ಮ ಹತ್ರ ಡಿಬೇಟಿಗೆ ಬರಲಿ. ಕಮಾನ್,
ಆಯಿತು ಬೇಡ, ಈಗ ನಾವು ಎತ್ತಿನ ಹೊಳೆ ಬಗ್ಗೆ ನಾವು ಅದ್ರಲ್ಲಿ ಕೊಟ್ಟಿದ್ದೀವಲ್ಲ, ಅದಕ್ಕೆ ಆನ್ಸರ್ ಆದರೂ ಮಾಡಲಿ. ಎಲ್ಲ ಅದನ್ನು ಯಾವಾಗ, ಈಗಲ್ಲ ಸ್ವಾಮಿ, 2.5 ವರ್ಷದ ಹಿಂದೆ ಎತ್ತಿನ ಹೊಳೆ ಎಂಬ ಪ್ರಶ್ನೆಯೇ ಇರಲಿಲ್ಲ ಆವಾಗ ನೀವು ಡೇಟ್ ನೋಡಿ, ಯಾವ ಡೇಟಿಗೆ ನಾವು ಅಪ್ಲೋಡ್ ಮಾಡಿದ್ದೇವೆ ಅಂತ ನೋಡಿ. ದ್ಯಾಟ್ ಇಟ್ ಸೆಲ್ಫ್ ಯು ಕ್ಯಾನ್ ಸಿ. ಇಂಥದ್ದನ್ನು ನಮ್ಮ ಕರ್ತವ್ಯವನ್ನು ನಾವು ಮಾಡಿದರೆ ಈ ಸ್ಥಿತಿಯೇ ಬರ್ತಿರ್ಲಿಲ್ಲ. ನೋಡಿ ನೀವು, ಈಗಲ್ಲ ಶಿವರಾಮ್ ಕಾರಂತ ಆ ಕಾಲದಿಂದ ಹೇಳಲಿಕ್ಕೆ ಶುರು ಮಾಡಿದ್ದಾರೆ, ವೆಸ್ಟರ್ನ್ ಘಾಟ್ಸ್ ಯಾಕೆ ನಾವು ಪ್ರೊಟೆಕ್ಟ್ ಮಾಡಬೇಕು, ಹೇಗೆ ಪ್ರೊಟೆಕ್ಟ್ ಮಾಡಬಾರ್ದು, ಅಲ್ಲಿ ಯಾಕೆ ಡಿಸ್ಟರ್ಬೆನ್ಸ್ ಮಾಡಬಾರ್ದು, ಎಷ್ಟು ಬ್ಯೂಟಿಫುಲ್ ಆಗಿ ಹೇಳಿದ್ದಾರೆ. ಎಸ್ ಶಾನ್ಭಾಗ್ ಸರ್, ಫ್ರಮ್ ಹಿಯರ್ ವಿ ವಿಲ್ ಟೇಕ್ ಫಾರ್ವರ್ಡ್. ವೀಕ್ಷಕರೇ ನೋಡ್ತಾ ಇದ್ರಿ ಬರಗಾಲದ ಬಿಸಿ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ. ಎಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳ ಬಗ್ಗೆ ರವೀಂದ್ರನಾಥ್ ಶಾನ್ಭಾಗ್ ಅವರು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ ಅಂತ ನೀವು ಗಮನಿಸಿದ್ರಿ. 5-6 ಪಾಯಿಂಟ್ಸ್ ನಾನು ಆಲ್ರೆಡಿ ಬರೆದು ಇಟ್ಕೊಂಡಿದ್ದೇನೆ. ಪ್ರಾಬಬ್ಲಿ ವಾಪಸ್ ಬ್ರೇಕ್ ನಂತರ ವಾಪಸ್ ಬಂದ ನಂತರ ನಾನು ಮತ್ತೆ ಇದನ್ನು ನಾನು ನಿಮಗೆ ನೆನಪು ಮಾಡ್ತೇನೆ. ವೆರಿ ಇಂಪಾರ್ಟೆಂಟ್ಲಿ ಇವತ್ತು ನಾವು ಏನು ಹೋರಾಟ ಅಂತೆಲ್ಲ ಮಾಡಿ ಎತ್ತಿನ ಹೊಳೆ ಯೋಜನೆ ಬಗ್ಗೆ ಶಾನ್ಭಾಗ್ ಅವರು ಆವಾಗಲೇ 2.5 ವರ್ಷದ ಹಿಂದೆ ಒಂದು ಸಿಡಿಯನ್ನು ರೆಡಿ ಮಾಡಿ ಯೂಟ್ಯೂಬ್ನಲ್ಲಿ ಹಾಕಿದ್ದಾರೆ. ಅದನ್ನು ನೀವು ನೋಡ್ಬೋದು ಅನ್ನೋಂಥ ಒಂದು ಮಾತನ್ನು ಕೂಡ ಅವರು ಹೇಳಿದರು. ಸೊ ಶಿವರಾಮ್ ಕಾರಂತರ ವಿಷಯಕ್ಕೆ ಅಲ್ಲಿ ನಾವು ನಿಲ್ಲಿಸಿದ್ವಿ. ಸೊ ಬಿಫೋರ್ ದ ಪ್ರೋಗ್ರಾಮ್ ಸ್ಟಾರ್ಟೆಡ್ ನಾನು ಅವ್ರ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೆ. ಶಿವರಾಮ್ ಕಾರಂತರ ಜೊತೆ 300 ಪ್ರವಾಸವನ್ನು ಮಾಡಿರುವಂಥ ವ್ಯಕ್ತಿ ಇವರು. ಸೊ ಅವರ ನೆಕ್ಸ್ಟ್ ವೆಸ್ಟರ್ನ್ ಘಾಟ್ಸ್ ಬಗ್ಗೆ ನಾವು ಮಾತನಾಡೋಣ. ಈಗ ಒಂದು ಸಣ್ಣ ಬ್ರೇಕ್, ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿತದೆ. ಬ್ರೇಕ್ ಆದಮೇಲೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಬರಗಾಲದ ಬಿಸಿ ವಿಶೇಷ ಕಾರ್ಯಕ್ರಮವನ್ನು ನೀವು ನೋಡ್ತಾ ಇದ್ದೀರಿ. ಆನ್ ದ ಫಸ್ಟ್ ಸೆಷನಲ್ಲಿ ಶಾನ್ಭಾಗ್ ಸರ್ ಅವರು ಹೇಳಿದ್ದನ್ನು ನೀವು ಕೇಳಿಸ್ಕೊಂಡ್ರಿ. ರವೀಂದ್ರನಾಥ್ ಶಾನ್ಭಾಗ್ ಅವರಿಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ, ವೆಲ್ಕಮ್. ಸಮ್ ಇಂಟ್ರೆಸ್ಟಿಂಗ್ ಪಾಯಿಂಟ್ಸನ್ನು ನಾವು ಅಲ್ಲಿ ಗಮನಿಸ್ತಾ ಇದ್ವಿ. ಅಂದರೆ ಮುಂಚಿತವಾಗಿ ಬೇರೆ ರಾಷ್ಟ್ರಗಳಲ್ಲಿ ಹೇಗೆ ತಯಾರಿ ಮಾಡ್ತಾರೆ ಬರೋಕ್ಕೆ ಅನ್ನೋದ್ರ ಬಗ್ಗೆ, ಅದು ನಮ್ಮಲ್ಲಿ ಆಗ್ತಾ ಇಲ್ಲ. ಏಪ್ರಿಲ್ 22ನೇ ತಾರೀಕು ಇನ್ನು 10 ದಿನ ಮಾತ್ರ ಉಳಿದಿದೆ, ಈಗಲಿಂದ ಸ್ಟಾರ್ಟ್ ಮಾಡಿ ಅಂತ ನಾವು ಹೇಳ್ತೇವೆ. ಸೊ ದ್ಯಾಟ್ ಈಸ್ ಒನ್ ಥಿಂಗ್ ಅವ್ರು ಮೆನ್ಷನ್ ಮಾಡಿದರು. ಡೆಮೋಕ್ರಸಿ ಫಾಲ್ಟ್ ಯಾವ ಥರ ಆಗಿದೆ ಅಂತ ಶಾನ್ಭಾಗ್ ಸರ್ ಹೇಳ್ತಾ ಇದ್ರು. ಎಲ್ಲಿನೋ ಇಫೆಕ್ಟ್ ಬಗ್ಗೆ ಹೇಳ್ತಾ ಇದ್ರು. ಆಮೇಲೆ ಅವ್ರು ಹೇಳ್ತಾ ಇದ್ರು ಈ ಮುಂಗಾರು ಪ್ರವೇಶದ ಬಗ್ಗೆ ಹೇಳ್ತಾ ಇದ್ರು. ನಾವು ಬ್ರೇಕ್ ತಗೊಳ್ಳೋದಕ್ಕಿಂತ ಮುಂಚೆ ಶಿವರಾಮ್ ಕಾರಂತರದ್ದು ವೆಸ್ಟರ್ನ್ ಘಾಟ್ಸಿನ ಪಾಲಿಸಿ ಬಗ್ಗೆ ಅವ್ರು ಹೇಳ್ತಾ ಇದ್ರು. ಸೊ ಶಾನ್ಭಾಗ್ ಸರ್, 2-3 ಥಿಂಗ್ಸ್, 2-3 ಪ್ರಶ್ನೆ ನಾನು ಒಂದೇ ಸಲ ಕೇಳ್ಬಿಡ್ತೀನಿ. ನಾನು ಇಟ್ಸ್ ಅಪ್ ಮತ್ತೆಲ್ಲ ಲಿವಿಂಗ್ ಟು ಯು. ಒಂದು, ವೆಸ್ಟರ್ನ್ ಘಾಟ್ಸ್ ಬಗ್ಗೆ ಶಿವರಾಮ್ ಕಾರಂತರ ಏನು ಹೇಳಿದ್ರು ಅಂತ ಹೇಳಿ, ನೀವು ಅವ್ರ ಜೊತೆ ಇದ್ದವರು, ಓಡಾಟ ಮಾಡಿದವರು, ತಿಳ್ಕೊಂಡವರು, ಅವರಿಂದ ಸಾಕಷ್ಟು. ಒಂದು ಇನ್ನೊಂದು, ಈ ಮಾರುತ ಇದೆಯಲ್ಲ, ಮುಂಗಾರು ಪ್ರವೇಶ, ಕೇರಳಕ್ಕೆ ಮುಂಗಾರು ಪ್ರವೇಶ, ನಾಡ್ದು ನಮ್ಮದು ಇಲ್ಲಿಗೆ ಇವತ್ತು ನಾಳೆ ಪ್ರವೇಶ ಅಂತ. ಸೊ ಇದು ಎಲ್ಲಿಂದ ಬಂತು ಅಂತ, ಫ್ರಮ್ ವ್ಯಾರ್ ಡಿಡ್ ಇಟ್ ಕಮ್? ನೋಡಿ, ಈ ಮಾರುತಗಳು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಇಡೀ ಗ್ಲೋಬ್ನಲ್ಲಿ ಎಲ್ಲರೂ ಇಂಟರ್ ಕನೆಕ್ಟ್ ಆಗಿದ್ದಾರೆ. ಹೌ ಹೇಗೆಂದರೆ, ಈ ಮಾರುತ ನಮಗೆ ಭಾರತವನ್ನು ಪ್ರವೇಶಿಸುವುದು ಜೂನ್ 1ನೇ ತಾರೀಕಿಗೆ. ಟ್ರೆಡಿಷನಲಿ 4-5 ದಿವಸ ಆಚೆ, 4-5 ದಿವಸ ಈಚೆ ಆಗ್ಬಹುದು. ಅದಕ್ಕಿಂತಲೂ 10 ದಿನಗಳ ಮುಂಚೆ ಅದು ಲಕ್ಷದ್ವೀಪದಲ್ಲಿರ್ತದೆ. ಲಕ್ಷದ್ವೀಪಕ್ಕಿಂತ ಮುಂಚೆ ಅದು ಹೇಗೆ ಆಗ್ತದೆ ಅಂತ ಹೇಳುವಾಗ, ನಾವು ಇನ್ನೊಂದು ಪ್ರೋಗ್ರಾಮ್ನಲ್ಲಿ ನಾನು ನಿಮಗೆ ಸರಿಯಾದ ಚಾರ್ಟ್ಸ್ ಸಹ ತೋರಿಸ್ತೀನಿ. ಅದು ದಕ್ಷಿಣ ಅಮೇರಿಕಾದ ಅಲ್ಲಿ ಒಂದು ಕೇಪ್ ಇದೆ, ಅಲ್ಲಿಂದ ಪ್ರಾರಂಭ. ಅದು ಸೌತ್ ಅಮೇರಿಕಾದಿಂದ. ಅದು ಯಾವಾಗ? ಸೆಪ್ಟೆಂಬರ್ನಲ್ಲಿ, ಈಗಲ್ಲ, ಸೆಪ್ಟೆಂಬರ್ನಲ್ಲಿ ಅಲ್ಲಿ ಪ್ರಾರಂಭ ಆಗಿ ನೇರವಾಗಿ ಸಮುದ್ರದ ಮೂಲಕ ಈ ದಕ್ಷಿಣ ಆಫ್ರಿಕಾದ ಕೆಳಗಿನಿಂದ ಪಾಸ್ ಆಗಿ ಮಾರಿಷಸ್ಗೆ ಬರ್ತದೆ. ಸಮ್ವೇರ್ ಇನ್ ಅಕ್ಟೋಬರ್. ಆವಾಗ ಅಲ್ಲಿ ಮಳೆ. ಅಲ್ಲಿಂದ ನೇರವಾಗಿ ಅದು ನಮ್ಮ ಅರೇಬಿಯನ್ ಸೀಯನ್ನು ಮಾಡಿ ಸಾಧಾರಣ ಡಿಸೆಂಬರ್ ಮತ್ತು ಜನವರಿಯಲ್ಲಿ ಶ್ರೀಲಂಕಾ ಮತ್ತೆ ವೆಸ್ಟ್ ಬೆಂಗಾಲ್ ಆ ಕಡೆಗೆ ಮುಂದುವರಿಸ್ತದೆ. ನೋಡಿ, ನೀವು ಅಬ್ಸರ್ವ್ ಮಾಡಿರ್ಬೋದು, ಈ ಚಂಡಮಾರುತ ಆ ಪೂರ್ವ ಕರಾವಳಿಯಲ್ಲಿ ಬರುವುದು ಡಿಸೆಂಬರ್ ಮತ್ತು ಜನವರಿಯಲ್ಲಿ. ನೋಡಿದ್ರ? ಅದು ಅಲ್ಲಿಂದ ಹೋಗಿ ನೇರವಾಗಿ ಒರಿಸ್ಸಾ ಮೇಲೆ ವೆಸ್ಟ್ ಬೆಂಗಾಲ್ ತನಕ ಹೋಗಿ ಅಲ್ಲಿಂದ ಪುನಃ ಟರ್ನ್ ಆಗಿ ನಮ್ಮಲ್ಲಿ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ ಇದೆ, ಅಲ್ಲಿ ಸಾಧಾರಣ ಬರುವಾಗ ಸಾಧಾರಣ ಫೆಬ್ರವರಿ ಮಾರ್ಚ್ ಪುನಃ ಕೆಳಗೆ ಬಂದು ಸಿಲೋನಿಗೆ ಬಂದು, ಅಂದ್ರೆ ಶ್ರೀಲಂಕಾಕ್ಕೆ ಬಂದು ನೇರವಾಗಿ ಪುನಃ ಲಕ್ಷದ್ವೀಪ ಮೂಲಕ 20ನೇ ತಾರೀಕು ಮೇ ಲಕ್ಷದ್ವೀಪಕ್ಕೆ ಬಂದರೆ
10 ದಿವಸ ಟ್ರಾವೆಲ್ ಮಾಡಿಕೊಂಡು ಕೇರಳಕ್ಕೆ ಬರ್ತದೆ. ಇಷ್ಟು ದಾರಿಯಲ್ಲಿ ಯಾವಾಗ ಬರುತ್ತೆ ಆವಾಗ ಚಂಡಮಾರುತಗಳು ಅದು ಇದು ಅಲ್ಲೆಲ್ಲಿ ನೋಡ್ಬೋದು ನೀವು. ಯಾಕೆ ಡಿಸೆಂಬರ್ದಲ್ಲಿ ತಮಿಳುನಾಡಲ್ಲಿ ಮಳೆ ಇದಿಸ್ತವೆ? ಆ ಮಾರುತದ ಈ ರೂಟ್ ಇದೆಯಲ್ಲ, ರೂಟ್, ಆ ರೂಟ್ನಲ್ಲೇ ಅದು ಆಗ್ತಾ ಹೋಗ್ತದೆ. ಹಾಗಾಗಿ ಆ ಹೀಟ್ ವೇವ್ಸ್ ಏನಿದೆ ಅದರ ಒಟ್ಟಿಗೆ ಸಂಚಲನ ಮಾಡಿಕೊಂಡು ಈ ಚಂಡಮಾರುತದಿಲ್ಲ. ಈಗ ಇನ್ನೊಂದು ಹೇಳ್ತೀನಿ ನಿಮಗೆ, ಈಗ ಅದು ಯಾವಾಗಲೂ ಶಿವರಾಮ್ ಕಾರಂತ ಹೇಳೋದಿತ್ತು ನಮಗೆ, ವೆಸ್ಟರ್ನ್ ಘಾಟ್ಸ್ ಪಶ್ಚಿಮ ಘಟ್ಟಗಳಿಂದ ನಮಗೆ ಹೇಗೆ ರಕ್ಷಣೆ ಅಂತ. ಇಟ್ಸ್ ನಾಟ್ ಓನ್ಲಿ ವಾಟರ್, ನೀರು ಮಾತ್ರ ಅಲ್ಲ, ಪಶ್ಚಿಮಾಭಿಮುಖವಾಗಿ 18 ಸ್ಟ್ರೀಮ್ಸ್ ಇದೆ. ನಾವು ಶರಾವತಿ, ಕಾಳಿ, ನೇತ್ರಾವತಿ ಇದನ್ನೆಲ್ಲ ನೀವು ಸೇರಿಸಿ 18 ಸ್ಟ್ರೀಮ್ಸ್ ಇದೆ. ಅದು ಒಂದು ದೊಡ್ಡ ನಮಗೆ ಆಶೀರ್ವಾದ ವೆಸ್ಟರ್ನ್ ಘಾಟ್ಸಿಂದ. ಅದಕ್ಕಿಂತಲೂ ಇನ್ನೊಂದು ಅಂತ ಹೇಳಿದರೆ, ಈ ವೆಸ್ಟರ್ನ್ ಘಾಟ್ಸ್ನಲ್ಲಿರುವ ಮರಗಳು ಇದೆಯಲ್ಲ, ಅವುಗಳು ಚಂಡಮಾರುತದಿಂದ ನಮಗೆ ರಕ್ಷಣೆ ಕೊಡ್ತದೆ. ಅದು ಎಷ್ಟು ಜನರಿಗೆ ಗೊತ್ತಿದೆ ನೋಡಿ. ಇಟ್ ಆ್ಯಕ್ಟ್ಸ್ ಲೈಕ್ ಎ ಸ್ಪಾಂಜ್. ಈಚೆ ಕಡೆಯಿಂದ ಮಾರುತ ಬರುವಾಗ ಇಲ್ಲಿಯಾದರೂ ಓಕೆ, ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಚಂಡಮಾರುತ ನೀವು ಕೇಳಿದ್ರಾ? ಇಲ್ಲ. ಗುಜರಾತ್ನಲ್ಲಿದೆ. ಮಹಾರಾಷ್ಟ್ರಕ್ಕಿಂತ ಮೇಲೆ ಹೋದ ಕೂಡಲೇ ನಿಮಗೆ ಚಂಡಮಾರುತ ಶುರು ಆಗ್ತದೆ. ನಮ್ಗೆ ಯಾಕಿಲ್ಲ ಅಂತ ಹೇಳಿದರೆ ವೆಸ್ಟರ್ನ್ ಘಾಟ್ಸಿಂದ ಇಲ್ಲ. ಯಾವಾಗ ಚಂಡಮಾರುತ ಬರ್ತದೆ, ಇದು ಈ ಮರಗಿಡಗಳೆಲ್ಲ ಅವುಗಳನ್ನು ಪುಷ್ ಮಾಡ್ತವೆ ಬ್ಯಾಕ್. ಅದಕ್ಕೆ ಪ್ರೂಫ್ ತೋರಿಸ್ಕೊಡ್ತೀನಿ ನಾನು. ಪೂರ್ವ ಕರಾವಳಿಯಲ್ಲಿ ಅವರಿಗೆ ಘಟ್ಟಗಳಿಲ್ಲ. ಆದ್ದರಿಂದ ಯಾವಾಗ ಚಂಡಮಾರುತ ಬೇಕಾದರೆ ಅವರದ್ದು ಎಂಟ್ರಿ ಮಾಡಿಕೊಂಡು ಆಂಧ್ರ ಪ್ರದೇಶ, ಒರಿಸ್ಸಾ, ತಮಿಳುನಾಡುಗಳಲ್ಲೆಲ್ಲ ಚಂಡಮಾರುತ ಸಫರ್ ಮಾಡೋದು. ಅವರಿಗೆ ಘಾಟ್ಸ್ ಇಲ್ಲ, ನಮ್ಮ ವೆಸ್ಟರ್ನ್ ಘಾಟ್ಸ್ ಅಲ್ಲಿಲ್ಲ ಅವ್ರಿಗೆ. ಆದ್ದರಿಂದ ಅವರಿಗೆ ಪ್ರೊಟೆಕ್ಷನ್ ಇಲ್ಲ, ನಮಗೆ ಆ ಪ್ರೊಟೆಕ್ಷನ್. ಆದ್ದರಿಂದ ವೆಸ್ಟರ್ನ್ ಘಾಟ್ಸ್ ಸೇವ್ ಮಾಡೋದು ನೀರಿಗಾಗಿ ಮಾತ್ರ ಅಲ್ಲ, ನಮಗೆ ಎಲ್ಲ ರೀತಿಯ ಪ್ರೊಟೆಕ್ಷನ್. ಚಂಡಮಾರುತದಿಂದಲೂ ವೆಸ್ಟರ್ನ್ ಘಾಟಿನ ಪ್ರೊಟೆಕ್ಷನ್ ಇದೆ. ಈ ಥಿಯರಿಯನ್ನು ಸಹ ಮಾಡಿದ್ದಾರೆ ಸೈಂಟಿಸ್ಟ್. ಆದ್ದರಿಂದ ಅದರ ರಕ್ಷಣೆ ಈಕ್ವಲಿ ಇಂಪಾರ್ಟೆಂಟ್. ಅದರ ರಕ್ಷಣೆ ಹೇಗೆ ಮಾಡೋದು ಅದನ್ನೆಲ್ಲವನ್ನು ನಾವು ಮಕ್ಕಳಿಗೆ ಈಗ ತಿಳಿಸಿ ಹೇಳಬೇಕಾಗಿದೆ. ಯಾಕೆ ಮತ್ತು ಹೇಗೆ ಇಡೀ ವೆಸ್ಟರ್ನ್ ಘಾಟ್ಸ್ ಇದೆಯಲ್ಲ, ಅದೊಂದು ಓವರ್ ಹೆಡ್ ಟ್ಯಾಂಕ್ನ ಹಾಗೆ ಬಿಹೇವ್ ಮಾಡ್ತಾಯಿದೆ. ಓವರ್ ಹೆಡ್ ಟ್ಯಾಂಕ್ ಆದ್ರೂ ನಿಮ್ಮ ಮನೆಯಲ್ಲಿರೋ ಓವರ್ ಹೆಡ್ ಟ್ಯಾಂಕ್ ಉಂಟಲ್ಲ, ನೀವು ನೀರು ಟ್ಯಾಪ್ ಓಪನ್ ಮಾಡಿದ ಕೂಡ ಎಲ್ಲ ಹೋಗ್ತದೆ. ಆದರೆ ಇದು ಹಾಗೆಲ್ಲ, ಇದು ನೀರನ್ನು ರಿಟೈನ್ ಮಾಡಿಕೊಂಡು ಸ್ಲೋ ರಿಲೀಸ್ ಮಾಡುವಂಥ ಮೆಕ್ಯಾನಿಸಮ್. ಅದು ಎಷ್ಟು ಬ್ಯೂಟಿಫುಲ್ ಇದೆ. ಅದು ರೀಚಾರ್ಜ್ ಆಗೋದು ಹೇಗೆ ನಾನು ಹೇಳ್ತೇನೆ. ಡಿಫರೆನ್ಸ್ ಹೇಗೆ ಅಂತೇಳಿದರೆ ನೋಡಿ, ನಿಪ್ಪಾಣಿ ಬೆಳಗಾವದ ನಂತರ ನಿಪ್ಪಾಣಿಯಲ್ಲಿ ಎಲ್ಲ ವೆಸ್ಟರ್ನ್ ಘಾಟ್ಸಿದ್ದು ಸ್ವಲ್ಪ ಮುಂದೆ ಹೋಗಿದೆ. ಅಲ್ಲಿ ಈ ಲೋನಾವಳೆಲ್ಲ ಆದ ಮೇಲೆ ಅಲ್ಲಿ ಮಳೆ ಬಂದರೆ ನೇರವಾಗಿ ಹರಿದುಕೊಂಡು ಹೋಗ್ತದೆ, ರೀಚಾರ್ಜ್ ಆಗೋದಿಲ್ಲ. ಯಾಕೆ ಅಂತೇಳಿದರೆ ಅಲ್ಲಿ ಮರಗಿಡಗಳಿಲ್ಲ. ನಮ್ಮಲ್ಲಿ ಮರಗಿಡಗಳು ಇರುವುದರಿಂದ ರೀಚಾರ್ಜ್ ಆಗ್ತದೆ. ಮರಗಿಡಗಳು ಇರುವುದರಿಂದ ಆ ರೀಚಾರ್ಜ್ ಹಾಕುವ ಮೆಕ್ಯಾನಿಸಮ್ ಗೆದ್ದಲು ಹುಳುಗಳಿಂದ ನಡೀತದೆ. ಇಷ್ಟೆಲ್ಲ ಪ್ರೊಟೆಕ್ಷನ್ ಇದು ಮಾಡಿದರೆ ಯಾರು, ಯಾವ ಪರಮಶಿವಯ್ಯ ಆಗಲಿ ಯಾರೂ ಆಗಲಿ, ಈ ಎತ್ತಿನ ಹೊಳೆ ಆಗಲಿ ತಿರುಗಿಸುವುದಾಗಲಿ ಇದನ್ನೆಲ್ಲ ಹೊತ್ಕೊಳ್ತಿರಲಿಲ್ಲ. ಆ ಮೆಕ್ಯಾನಿಸಮ್ ಅನ್ನು ಸ್ಟಡಿ ಮಾಡಿದರೆ ಸಾಕಿತ್ತು. ಕರೆಕ್ಟ್. ಆದ್ದರಿಂದ ಈ ನಮ್ಮ ಎತ್ತಿನ ಹೊಳೆಯದು ಈ ಏನು ಚಳವಳಿದೆಲ್ಲ ರೈಟ್ ಡೈರೆಕ್ಷನಲ್ಲಿ ಹೋಗಬೇಕಾದ್ರೆ ಅದರ ಹಿಂದಿನ ಸೈನ್ಸನ್ನು ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಇವರು ಯಾವ ಇಂಜಿನಿಯರ್ಸ್ ಹೇಳ್ತಾ ಇಲ್ಲ. ಈಗ ಎಲ್ಲ ಡಿಸ್ಟರ್ಬೆನ್ಸ್ ಮಾಡಿ ನಾವು ಮಳೆ ಇಲ್ಲ ಅಥವಾ ನೀರು ಇಲ್ಲ, ಅದರ ಒಟ್ಟಿಗೆ ಚಂಡಮಾರುತದ ಡೇಂಜರನ್ನು ಸಹ ತಂದುಕೊಳ್ತೀವಿ ಅಂತ ತಿಳಿಸಿ ನನ್ನ ದೃಢವಾದ ನಂಬಿಕೆ. ಈಗ ಶಾನ್ಭಾಗ್ ಸರ್ ನೋಡಿ, ದಿನ ಬೆಳಗಾದ್ರೆ ನಾವು ಎತ್ತಿನ ಹೊಳೆ ಬಗ್ಗೆ ಪೇಪರಲ್ಲಿ ಟಿವಿಯಲ್ಲಿ ಓದಿ ಒಬ್ಬೊಬ್ಬರದ್ದು ಒಂದೊಂದು ಸ್ಟೇಟ್ಮೆಂಟು. ಈ ರಾಜಕಾರಣಿಗಳನ್ನಂತೂ ಯಾರೂ ನಂಬೋದಿಲ್ಲ ಬಿಡಿ, ನಾವು ನಿಮ್ಮನ್ನು ನಂಬ್ತೇವೆ. ಎತ್ತಿನ ಹೊಳೆಯಿಂದ ಸ್ಟ್ರೈಟ್ ಕ್ವಶನ್, ಇಷ್ಟು ಜನ ವೀಕ್ಷಕರ ಮುಂದೆ, ಎತ್ತಿನ ಹೊಳೆಯಿಂದ ದಕ್ಷಿಣ ಕನ್ನಡ ಜಿಲ್ಲೆಗೆ ಆಗುವಂತಹ ಇಫೆಕ್ಟ್ ಆಗುತ್ತೆ, ನೀವೇನು ಹೇಳ್ತೀರೋ ಅದನ್ನು ನಾವು ನಂಬ್ತೀವಿ, ಹೇಳಿ. ಅಲ್ಲ, ನಾನು ಅದಕ್ಕಾಗಿ ಬೇಕಾದರೆ ಇಡೀ ಒಂದು ಸ್ಲೈಡ್ ಸಹಿತ ನಿಮಗೆ ಒಂದು ಕಾರ್ಯಕ್ರಮವನ್ನು ಮಾಡೋಣ. ಅನೌನ್ಸ್ ಮಾಡಿ ಜನರಿಗೆ ತಿಳಿಸಿ. ಈ ವಿಷಯ ಏನು ಅಂತ ಹೇಳಿದರೆ, ಇಲ್ಲಿ ಯಾರು ಇದರಲ್ಲಿ ನಮ್ಮ ವೆಸ್ಟರ್ನ್ ಘಾಟ್ಸಿಂದ ಆಗುವ ನಮಗೆ ಉಪಯೋಗದ ಬಗ್ಗೆ ಮತ್ತು ಅದನ್ನು ಡಿಸ್ಟರ್ಬ್ ಮಾಡಿದರೆ ಆಗುವ
ದುರುಪಯೋಗದ ಬಗ್ಗೆ ಸರಿಯಾದ ಅನಾಲಿಸಿಸ್ ಮಾಡಲಿಲ್ಲ ಅಂತ ತೋರ್ತದೆ. ಯಾರ ನಮ್ಮ ಮಧ್ಯಸ್ಥ ಸರ್ ಮತ್ತು ಇನ್ನು 8-10 ಜನ ಮಾಡಲಿಲ್ಲ ಅಂತ ಹೇಳಿದಲ್ಲ ನಾನು, ಆದರೆ ಅದನ್ನು ಅವರು ಹೇಳಿದ್ದನ್ನು ಎಷ್ಟು ಜನ ಇವರು ಕೇಳಿದ್ದಾರೆ? ಅಲ್ಲ, ಇವರೆಲ್ಲ ನಮ್ಮ ಸೈಂಟಿಸ್ಟ್ ಬೇಕಾದಷ್ಟು ಹೇಳಿದ್ದಾರೆ. ಆದ್ದರಿಂದ ನಮಗೆ ನಿಜವಾಗಿ ಅಲ್ಲಿ ಮಾಡಿದರೆ ಈ ನದಿಗಳೆಲ್ಲ ಬತ್ತಿ ಹೋಗೋದು ಬಿಡಿ, ಅಲ್ಲಿ ಓವರ್ ಟ್ಯಾಂಕೇ ಉಳಿಯುವುದಿಲ್ಲ. ದಿಸ್ ಈಸ್ ಅವರ್ ಥಿಯರಿ. ವೆಸ್ಟರ್ನ್ ಘಾಟ್ಸ್ ವಿಲ್ ನಾಟ್ ಬಿಹೇವ್ ಲೈಕ್ ಓವರ್ ಟ್ಯಾಂಕ್ ಎನಿಮೋರ್. ಅಲ್ಲಿ ರೀಚಾರ್ಜ್ ಆಗೋದಿಲ್ಲ ಅಂದರೆ ಏನು ಮಾಡ್ತೀರಿ? ಆ ಪ್ರಕೃತಿ ಸಹಜವಾದ ರೀಚಾರ್ಜ್ ಏನು ಆಗ್ತದೆ ನೋಡಿ ಇವತ್ತು, ಅದು ಇನ್ನು ಮುಂದೆ ಈ ಡಿಸ್ಟರ್ಬೆನ್ಸಿಂದಾಗಿ ಬಂದಾಗ್ತದೆ. ಆವಾಗ ನಿಮಗೆ ಕಾವೇರಿನೂ ಇಲ್ಲ, ಆಚೆ ಈಚೆಗಿಂದ ನೇತ್ರಾವತಿನೂ ಇಲ್ಲ. ಆ ಪರಿಸ್ಥಿತಿಯನ್ನು ನಾವು ತಂದುಕೊಳ್ತಾ ಇದ್ದೀವಿ. ಈಗ ನೋಡಿ, ನಾನು ಸಾಧಾರಣ ಒಂದು 2 ವರ್ಷದ ಹಿಂದೆ ಆಗಲಪ್ಪ ಇವರು ಎತ್ತಿನ ಹೊಳೆ ಎಲ್ಲ ಹೇಳ್ತಾ ಇದ್ದಾರಲ್ಲ, ಬೇರೆ ಆಲ್ಟರ್ನೇಟಿವ್ ಸೋರ್ಸ್ ಇದ್ದರೆ ಅಂತೇಳಿ ನಾನೊಂದು ಸಣ್ಣ ನನ್ನ ಸ್ಟೂಡೆಂಟ್ಸನ್ನು ಹಿಡ್ಕೊಂಡು ಹೋಗಿ ಒಂದು ಮಾಡಿದೆ. ಹೇಮಾವತಿ ಅಂತ ಒಬ್ಬಳು ನಡೆದಿದ್ದಾಳೆ. ಆ ಹೇಮಾವತಿ ಒಂದು ವಿಡಿಯೋ ಮಾಡಿದ್ದೀನಿ ನಾನು, ಯೂಟ್ಯೂಬ್ನಲ್ಲಿದೆ. ನಿಮ್ಮ ವೀಕ್ಷಕರೆಲ್ಲ ನೋಡಿ, ಹೇಮಾವತಿಯಿಂದ ಹೇಗೆ ನಾವು ಪ್ರೊಟೆಕ್ಷನ್ ಸಿಗಬೇಕು ಅಂತೇಳಿ. ಹೇಮಾವತಿ 260 ಕಿಲೋಮೀಟರ್ ನಿಮ್ಮ ಚಿಕ್ಕಮಗಳೂರಿನಿಂದ ಮೂಡಿಗೆರೆಯಿಂದ ಹಿಡಿದುಕೊಂಡು ಸೀದಾ KR ಸಾಗರದವರೆಗೆ ಹೋಗ್ತಾಳಲ್ಲ, ಆ ಒಂದು ಹೇಮಾವತಿಯನ್ನು ಎಷ್ಟು ದರಿದ್ರವಾಗಿ ಇವರು ನಡೆಸ್ಕೊಂಡಿದ್ದಾರೆ. ಸಿಕ್ಕಿದ ಕಡೆಯಲ್ಲೆಲ್ಲ ಸಕಲೇಶ್ಪುರ, ಮೂಡಿಗೆರೆ, KR ಪೇಟೆ ಪ್ರತಿಯೊಂದು ಕಡೆಯಲ್ಲಿ ಅವ್ರದ್ದು ಸುವೇಜನ್ನು ನೇರವಾಗಿ ಹೇಮಾವತಿಯಲ್ಲಿ ಬಿಡೋದು. ಮತ್ತು ನೀರಿಲ್ಲ ಅಂತ ಬೊಬ್ಬೆ ಹಾಕ್ತೀರಾ? ನನ್ನ ಹತ್ರ ಫೋಟೋಗ್ರಾಫ್ಸ್ ಇದೆ, ವಿಡಿಯೋ ಇದೆ ಸ್ವಾಮಿ. ಐ ವಿಲ್ ಹ್ಯಾಂಡ್ ಇಟ್ ಓವರ್ ಟು ಯು. ಕಮ್ ಆನ್, ಶೋ ಇಟ್. ವಿಲ್ ಡೂ ಇಟ್, ವಿಲ್ ಡೆಫಿನೆಟ್ಲಿ. ಯಾಕಂತ ಹೇಳಿದ್ರೆ ಹೇಮಾವತಿದ್ದು 300 ಜನ ರೈತರು ಉಡುಪಿಗೆ ಬಂದಿದ್ದರು. ಸರ್, ನಮಗೆ ಏನಾದರೂ ಮಾಡಿಕೊಂಡು ಮಾಡಿ ಅಂತೆ. ನಾನು ಅಲ್ಲಿ ಹೋಗಿ 1 ತಿಂಗಳಲ್ಲಿ ನಿಂತಿದ್ದೆ. ಯಾವ ರೀತಿಯಲ್ಲಿ ಎಲ್ಲ ಪಟ್ಟಣಗಳ ಸುವೇಜ್ ಮತ್ತು 8 ಇಂಡಸ್ಟ್ರಿಗಳ ಅಫ್ಲುಯೆಂಟ್ ಎಲ್ಲ ಹೋಗಿ ಹೇಮಾವತಿನ ಹೇಗೆ ಮಾಡಿದ್ದಾರೆ ಅಂತೇಳಿ. ಗ್ರೀನ್ ಕೋರ್ಟಿಗೆ ಹೋಗಿ ವಿನ್ ಆದರೂ ಸರ್ಕಾರದವರು ಅದರ ಮೇಲೆ ಆ್ಯಕ್ಷನ್ ತಗೊಳ್ಳಿಲ್ಲ, ಇವತ್ತಿಗೂ ತಗೊಳ್ಳಿಲ್ಲ. ಹಾಗಾದರೆ ನೀರು ಇದ್ದಲ್ಲಿ ನಾವು ಅದನ್ನು ಪ್ರೊಟೆಕ್ಷನ್ ಮಾಡಲಿಕ್ಕೆ ಏನು ಆ್ಯಕ್ಷನ್ ತಗೊಳ್ಳಿಲ್ಲ. ಬಿಸಿಲು ಜಾಸ್ತಿ ಆಗ್ತದೆ ಅಂಥೇಳಿ ಬರದ ಹಾಗೆ ನಾವು ಯಾವ ರೀತಿಯಲ್ಲಿ ಪ್ರೊಟೆಕ್ಷನ್ ತೆಗೆದುಕೊಳ್ಳಿಲ್ಲ. ಇದನ್ನೆಲ್ಲವನ್ನು ಮಾಡಿದ ಮೇಲೆ ಈಗ 8 ದಿವಸಕ್ಕೆ ನೀರುಂಟು, 10 ದಿವಸಕ್ಕೆ ನೀರುಂಟು ಅಂತೇಳಿದ ಅರ್ಥ ಇದೆಯಾ ಕಾಮತ್? ಹೇಳಿ. ಇದಕ್ಕೆಲ್ಲ ನಾವು ತಯಾರಿ ಮಾಡಿದರೆ ಮಾತ್ರ. ಅದು ತಯಾರಿ ಮಾಡಬೇಕಂತಾದರೆ ಎಕ್ಸೆಲ್ ಡೆಮೋಕ್ರಸಿ ಇರಬೇಕು. ಇಲ್ಲಿ ಡೆಮೋಕ್ರಸಿ ಎಲ್ಲಿದೆ ಹೇಳಿ? ಈಗ ಎತ್ತಿನ ಹೊಳೆ ಪ್ರಾಜೆಕ್ಟ್ನಲ್ಲಿ ಅಪೋಸಿಷನ್ ಯಾರು, ಮೇಯ್ನ್ ಯಾರು? ಆಯಿತು, ನಮ್ಗೆ ಅದನ್ನು ಐಡೆಂಟಿಫೈ ಮಾಡಿ ಹೇಳಿ. ಇವರು ಅಪೋಸ್ ಮಾಡುವವರು, ಇವರು ಸರಿ ಮಾಡುವವರು ಅಂತ. ಅದು ಆಕ್ಚುಲಿ ನಮಗೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಅದಿಲ್ಲ. ಯಾರು ಅಪೋಸ್ ಮಾಡ್ತಿದ್ದಾರೆ, ಯಾರು ಮಾಡ್ತಾ ಇದ್ದಾರೆ ಅಪೋಸ್ ಮಾಡುವವರು ಅಲ್ಲಿ ಕೆಲವು ಹುಡುಗರು ನಮ್ಮದು, ಅವರು ಅಪೋಸಿಷನ್ ಪಾರ್ಟಿ. ಅವರು ಹುಡುಗರನ್ನ ಏನ್ ಮಾಡ್ತಾ ಇದಾರೆ ಅಂತ ನಾವೇ ತೋರಿಸ್ತಾ ಇದ್ದೇವೆ ಅಲ್ಲಿ. ಅದೇ ದಿನ ಅವ್ರು ಬಂದ ತಕ್ಷಣ, ದೊಡ್ಡ ನಾಯಕ ಬಂದ ತಕ್ಷಣ ಕಪ್ಪು ಬಟ್ಟೆ ಇದ್ದು ಹೀಗೆ ಮಾಡಿದ ತಕ್ಷಣ ಅವ್ನು ಹಿಡಿದು ಒಳಗಾಗ್ಬಿಡ್ತಾರೆ. ದಟ್ ಇಸ್ ನಾಟ್ ಅಪೋಸಿಷನ್. ಈಗ ಅಪೋಸಿಷನ್ ಅಂತ ಹೇಳಿದ್ರೆ ಅದಕ್ಕಾಗಿ ನಾನು ಹೇಳಿದೆ, ಅಮರ್ತ್ಯ ಸೇನೆ ಅವರದ್ದು ಈ ಪಾಲಿಸಿ ಏನದು, ಅವರದ್ದು ಥಿಯರಿ ಇದೆ ಅಲ್ಲ, ಅದು ವರ್ಕೌಟ್ ಆಗ್ತಾ ಆಗಲಿ ಅಂತ ಹೇಳಿದರೆ ಡೆಮೋಕ್ರಸಿ ಹ್ಯಾಸ್ ಫೇಲ್ಡ್. ಯಾವ ಪಾರ್ಟಿಯವರು ಎತ್ತಿನ ಹೊಳೆಯನ್ನು ಸ್ಟಾರ್ಟ್ ಮಾಡಿದಿರಿ, ಯಾವ ಹೊಟ್ಟೆ ನಿಲ್ಲಿಸಿದ್ದೀರಿ ಅಂತ ಹೇಳಿ. ಅಲ್ಲ, ಅದು ಅವರಿಗೆ ಗೊತ್ತಿಲ್ಲ. ಬೇಡ. ಈಗ ಕೋಲಾರದವರೆಲ್ಲ ನಮ್ಮವರೇ, ಅವರೆಲ್ಲ ಪಾಕಿಸ್ತಾನಿ ಅಲ್ಲ, ಅವರ್ಯಾರು ಚೈನಾಗಳಲ್ಲ. ಅವರನ್ನೆಲ್ಲವನ್ನು ನೋಡಬೇಕಿತ್ತು. ಆ ಫ್ಲೋರೋಸಿಸ್ ಯಾಕೆ ಹುಟ್ಟುಕೊಂಡಿದೆ, ಹೇಗೆ ಹುಟ್ಟುಕೊಂಡಿದೆ ಅಂತ ನಾವು ಹೋಗಿ ಅಧ್ಯಯನ ಮಾಡಿದ್ದೀವಿ. ಅವರು ಸುಮಾರು ಜನ ಇಲ್ಲಿ ಬಂದಿದ್ದಾರೆ ನಮ್ಮ ಹತ್ರ ಡಿಸ್ಕಷನ್ ಮಾಡಲಿಕ್ಕೆ. ಸುಮಾರು ಸೈಂಟಿಸ್ಟ್ ಒಟ್ಟಿಗೆ ಡಿಸ್ಕಷನ್ ಮಾಡಿದ್ದೆವು ನಾವು. ಅದನ್ನು ಮಾಡಲಿಕ್ಕೆ ಈಗ ಇವರು ಹೋಗಿ ಅಲ್ಲಿ ಕೊಂಡು ನೀರು ಬಿಡ್ತಾರಲ್ಲ, ಅದು ಪುನಃ ಅಲ್ಲಿ ಕೆರೆಗಳನ್ನು ರೀಚಾರ್ಜ್ ಮಾಡೋದಂತೆ. ಆ ಕೆರೆಗಳು ರೀಚಾರ್ಜ್ ಮಾಡಿದ್ರೆ ಅಲ್ಲಿ ಪುನಃ ಫ್ಲೋರೋಸಿಸ್ ಇಲ್ವಾ ಅಲ್ಲಿ? ಆದ್ದರಿಂದ ನಾವು ಏನು ಮಾಡ್ತಾ ಇದ್ದೇವೆ ಅಂತ ನಮಗೆ ಗೊತ್ತಿಲ್ಲ. ಆದ್ದರಿಂದ ಎಫೆಕ್ಟಿವ್ ಡೆಮೋಕ್ರಸಿ ಇಲ್ಲದೆ ಪುನಃ ಫೇಲ್ ಆಗೋದು ಅಂತೇಳಿ ಈಗ ನಾವು ಪ್ರೂವ್ ಮಾಡಿದಾಗ ಆಯಿತು. ನಿಜವಾದ ಡೆಮೋಕ್ರಸಿ ಇದ್ದಿದ್ದರೆ, ನಿಜವಾದ ಅಪೋಸಿಷನ್ ಇದ್ದಿದ್ದೆ, ನಿಜವಾದ ಸ್ಟಡಿ ಮಾಡಿದವರು ಅಪೋಸಿಷನ್ ಬೆಂಚ್ನಲ್ಲಿ ಕೂತಿದ್ರೆ ಆಗ್ತಿರಲಿಲ್ಲ. ಅಥವಾ ಆಳ್ತಾ ಇದ್ದರೆ ಅದು ಆಗ್ತಿರಲಿಲ್ಲ. ಆಳುವವರು ಇವರು ಒಂದೇ ಸೈಡಿಗೆ ಹೋಗಿದ್ದರೆ ಹಾಗಾದರೆ ಏನು ಮಾಡ್ತೀರಿ? ಯಾಕಿದು ಆಗ್ತಿದೆ? ಆದ್ದರಿಂದ ಈ ಬರಕ್ಕೆ ನಾನು ಹೇಳ್ತೇನೆ ಕಾರಣ ಏನು ಅಂತೇಳಿದರೆ, ನಾವು ಬಿಸಿಲಿನ ತಯಾರಿ ಮಾಡಲಿಲ್ಲ. ಸಿವಿಯರ್ ಬಿಸಿಲು, ಅದಕ್ಕೆ ಬಿಸಿಲಿಗೆ ನಾನು ಬರ ಅಂತ ಹೇಳೋದಿಲ್ಲ. ಬಿಸಿಲು ಅಥವಾ ಮಳೆ ಅದೆಲ್ಲ
ಪ್ರಕೃತಿ ನಮಗೆ ಕೊಡುವಂಥದ್ದು, ಅದು ಯಾವುದೋ ಕಾರಣಕ್ಕಾಗಿ ಕೊಡ್ತಾ ಉಂಟದು. ಆದರೆ ನಾವು ಬರವನ್ನು ಬರಮಾಡಿಕೊಂಡಿದ್ದೇವೆ, ಅದರಿಂದ ಸಮಸ್ಯೆ ಇದು. ದಟ್ಸ್ ಅ ಗುಡ್ ಪಾಯಿಂಟ್. Yeah. ಬರವನ್ನ ಬರಮಾಡಿಕೊಂಡಿದ್ದೇವೆ ಅಂತ ಶಾನ್ಭೋಗ್ ಸರ್ ಹೇಳ್ತಾ ಇದ್ರು. ವೀಕ್ಷಕರೇ, ಈಗ ಒಂದೆರಡು ವಿಷಯದ ಬಗ್ಗೆ ಅವ್ರು ಹೇಳಿದ್ರು, ವಿತ್ ಫೋಟೋಗ್ರಾಫ್ಸ್ ಆ್ಯಂಡ್ ವಿತ್ ಪ್ರೂಫ್ಸ್ ಪ್ರಾಬ್ಲಿ ಇನ್ ದ ಕಮಿಂಗ್ ಡೇಸ್ ಅವರ ಅನುಕೂಲವನ್ನು ನೋಡಿಕೊಂಡು ವಿ ವಿಲ್ ಡೆಫಿನೆಟ್ಲಿ ಹ್ಯಾವ್ ಎ ಸ್ಪೆಷಲ್ ಸೆಷನ್ ಆನ್ ಟೆಲಿವಿಷನ್. ಅದ್ರ ಬಗ್ಗೆ ನಿಮಗೆ ಮುಂಚಿತವಾಗಿ ನಾವು ತಿಳಿಸ್ತೇವೆ. ಈಗ ಒಂದು ಬ್ರೇಕನ್ನು ತಗೊಂಡ ನಂತರ ಈ ಲಾಸ್ಟ್ ಸೆಷನ್ ಈ ಕಾರ್ಯಕ್ರಮದ್ದು ಮುಂದುವರಿತದೆ. ಬರಗಾಲದ ಬಿಸಿಗೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಇಲ್ಲಿ ರವೀಂದ್ರನಾಥ್ ಶಾನ್ಭೋಗ್ ಅವರು ಹೇಳಿರುವಂಥ ಪಾಯಿಂಟ್ಸ್ಗಳನ್ನು ನೀವು ನೋಟ್ ಡೌನ್ ಮಾಡಿ ಅದ್ರ ಬಗ್ಗೆ ಇವತ್ತು ರಾತ್ರಿ ಮಲಗೋದಕ್ಕಿಂತ ಮುನ್ನ ಒಂಚೂರು ಅದ್ರ ಮೇಲೆ ಕಣ್ಣಾಯಿಸಿದರೆ ಇದ್ರದ್ದು ಇಂಪಾರ್ಟೆನ್ಸ್ ಮತ್ತು ಸೀರಿಯಸ್ನೆಸ್ ಎರಡೂ ಗೊತ್ತಾಗ್ಬಿಡ್ತದೆ. ಸೊ ಇಟ್ ಈಸ್ ಸಮಥಿಂಗ್ ವಿಚ್ ಇಸ್ ಹೈ ಟೈಮ್. ಅವ್ರ ಕಾರ್ಯಕ್ರಮ ಶುರು ಮಾಡಬೇಕಾದ್ರೆ ಹೇಳಿದ್ದು ಒಂದೇ ಮಾತು, ಇದು ಲಾಸ್ಟ್ ಅಪಾರ್ಚುನಿಟಿ, ಇದು ಕೊನೆಯ ಅವಕಾಶ, ಇದನ್ನು ಬಳಸ್ಕೊಂಡ್ರೆ ನೀವು ಗೆದ್ರಿ, ಇಲ್ಲ ಮುಗೀತು. ಶಾನ್ಭೋಗ್ ಅವರಿಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಬ್ಯೂಟಿಫುಲ್. ಈಗ ಡೆಮೋಕ್ರಸಿ ಫೇಲ್ಯೂರ್ ಆಯಿತು, ರಾಜಕಾರಣಿಗಳದ್ದಾಯಿತು, ಆಮೇಲೆ ಡ್ರಾಟ್ ಬಗ್ಗೆನೂ ನಾವು ಮಾತನಾಡಿದ್ವಿ. ಅದಕ್ಕೆ ಒಂದು ಮಿನಿಟು, ಅದಕ್ಕೆ ಶಿವರಾಮ್ ಕಾರತ್ ಒಂದು ಉದಾಹರಣೆ ಕೊಡ್ತೀನಿ. ಏನು ಬ್ಯೂಟಿಫುಲ್. ಇನ್ನೂ ಸಹ ನನಗೆ ಕಿವಿಯಲ್ಲಿ ಅವರ ಮಾತು ಹೇಳ್ತಾ ಇರ್ತದೆ. ನೋಡಿ, ನಾವು ಹೇಳೋದು ದೋಣಿಯಲ್ಲಿ ಹತ್ತಕ್ಕಿಂತ ಜಾಸ್ತಿ ಕೂತ್ಕೊಳ್ಬೇಡಿ ಅಂತೇಳಿ. ಮತ್ತೆ ಮತ್ತೆ ದೋಣಿಯಲ್ಲಿ ಬರ್ತಾರೆ ಅಂದ್ರೆ ನೀವು ಮುಳುಗಿ ನಾವು ಮುಳುಗಿ ಎಲ್ಲರೂ ಮುಳುಗುವಂತ. ದಟ್ಸ್ ವಾಟ್ ಯೂಸ್ ಟು ಸೇ. ಹೇಳುದು ನಾವು ನೋಡಿ, ದೋಣಿ ಇದಕ್ಕೆ ಒಂದು ಕೆಪಾಸಿಟಿ ಇದೆ, ಆ ಕೆಪಾಸಿಟಿಗಿಂತ ಜಾಸ್ತಿ ಇದ್ರೆ ಇದು ಮುಳುಗುತ್ತದೆ ಅಂತೇಳಿ. ಅದೇ ಈಗ ನಾವು ನೋಡ್ತಾ ಇದ್ದೀವಿ. ಅಬ್ಸಲ್ಯೂಟ್ಲಿ. ಈಗ ನಮ್ಮೆಲ್ಲರ ಒಬ್ಬ ಈ ಭಾರತ ದೇಶದ ಪ್ರಜೆಯಾಗಿ ನನ್ನ ಕರ್ತವ್ಯ ಏನು, ನಾನೇನು ಮಾಡಬೇಕಾಗಿತ್ತು, ಏನು ಮಾಡಬೇಕು ಮುಂದೆ? ಈಗ ಡಿಮಾಂಡ್ ಆ್ಯಂಡ್ ಸಪ್ಲೈ ಇದು ಅದು ನಾನು ಮಾಡಿದ್ದಲ್ಲ, ಅದು ನೇಚರ್ನಲ್ಲಿ ಇದೆ. ಅದನ್ನು ಎಲ್ಲರೂ ಸೈಂಟಿಸ್ಟ್ಗಳು ಒಪ್ಪುತ್ತಾರೆ. ಡಿಮಾಂಡ್ ಜಾಸ್ತಿ ಆಗಿ ಸಪ್ಲೈ ಕಡಿಮೆ ಆದ ಕೂಡಲೇ ಸಮಸ್ಯೆ ಬರ್ತದೆ ಅಂತ, ಹೌದಲ್ಲ? ಕರೆಕ್ಟ್. ಓಕೆ, ಈ ಡಿಮಾಂಡ್ ಆ್ಯಂಡ್ ಸಪ್ಲೈ ಈಗ ಡಿಸ್ಟರ್ಬ್ ಆಗಿದೆ. ವಿಚಾರ ಮಾಡಿ, 60ನೇ ಇಸ್ವಿಯಲ್ಲಿ ಉಡುಪಿಯಲ್ಲಿ ವಾಟರ್ ಸಪ್ಲೈ ಎಲ್ಲ ಸ್ಟಾರ್ಟ್ ಆಯಿತು, ಅಂಡರ್ಗ್ರೌಂಡ್ ಡ್ರೈನೇಜ್ ಅದು ಇದೆಲ್ಲ ಸ್ಟಾರ್ಟ್ ಆಯಿತು. ಆವಾಗ ಕೇವಲ 60,000 ಮಂದಿಗೆ ಪಾಪ್ಯುಲೇಷನ್ ಇತ್ತು ಇಲ್ಲಿ. ಈಗ ಎಷ್ಟು ಲಕ್ಷ ಅಂತೇಳಿ ನಿಮಗೆ ಗೊತ್ತಿದೆ. ಈಗ ಎಷ್ಟು ಮಲ್ಟಿಪ್ಲೈಡ್ ಡಿಮಾಂಡ್ ಎಷ್ಟು ಜಾಸ್ತಿ ಆಯಿತು, ಅಷ್ಟು ಜಾಸ್ತಿ ನಾವು ತಯಾರಿ ಮಾಡಿದ್ದೀವ. ಉಡುಪಿದ ಮಾತ್ರ ತಗೊಳ್ಳಿ ನೀವು, ಮಂಗಳೂರಿನಲ್ಲಿ ಡಿಮಾಂಡ್ ಎಷ್ಟು ಪಟ್ಟು ಜಾಸ್ತಿ ಆಯಿತು. ಆವಾಗ 24 ಗಂಟೆ ಟ್ಯಾಪ್ ಓಪನ್ ಮಾಡಿದರೆ ನಮಗೆ ನೀರು ಸಿಗ್ತಿತ್ತು. ಕರೆಕ್ಟ್. ಇವಾಗ ಇದೇ ಪಾಪ್ಯುಲೇಷನಲ್ಲಿ, ಬರದ ವಿಷಯನೇ ಬೇಡ, ಬರ ಆಚೆ ಇಟ್ಟು ಮಾತಾಡೋಣ, ಅಷ್ಟಕ್ಕೆ ಸಮ ಆಗಿ ಮಾಡಿಲ್ಲ. ಹಾಗಾದರೆ ನಾವು ಏನು ಮಾಡಬೇಕು? ಒಂದೋ ಸಪ್ಲೈ ಜಾಸ್ತಿ ಮಾಡಬೇಕು ಅಥವಾ ಡಿಮಾಂಡೇ ಕಡಿಮೆ ಮಾಡಬೇಕು. ಡಿಮಾಂಡ್ ಕಡಿಮೆ ಮಾಡೋದಕ್ಕೆ ಪಾಪ್ಯುಲೇಷನ್ ಕಂಟ್ರೋಲ್ಗಿಂತ ಬೇರೆ ಯಾವ ಮೆಥಡು ಇಲ್ಲ ಸ್ವಾಮಿ. ಯು ಜಸ್ಟ್ ಥಿಂಕ್ ಅಬೌಟ್ ಇಟ್. ಸಪ್ಲೈ ಜಾಸ್ತಿ ಮಾಡೋದು ಒನ್ ವೇ, ಅನದರ್ ಈಸ್ ಡಿಮಾಂಡೇ ಕಡಿಮೆ ಮಾಡುವಂಥದ್ದು. ಯಾವ ರಾಜಕಾರಣಿ ಆದರೂ ಇವತ್ತು ಜನರ ಎದುರು ನಿಂತುಕೊಂಡು ನಾವು ಪಾಪ್ಯುಲೇಷನ್ ಕಡಿಮೆ ಮಾಡೋಣ ಅಂತ ಹೇಳೋ ಬದಲು, ಅದರ ಬದಲು ಏನು ಮಾಡ್ತೀವಿ ನಾವು? ಆ ಧರ್ಮದವರಿಗೆ ತೊಂದರೆ ಆಗ್ತದೆ, ಈ ಧರ್ಮದವರಿಗೆ ನಮಗೆ ಓಟ್ ಕೊಡೋದಿಲ್ಲ, ಇನ್ನೊಂದು ಮಾಡೋದಿಲ್ಲ. ಮಾತ್ರ ಅಲ್ಲ, ಅದಕ್ಕಿಂತಲೂ ಅಧೋಗತಿಗೆ ಇಳಿದದ್ದು ಜಾತಿ ಗಣನೆ ಮಾಡ್ತೀರಾ ನೀವು. ಜಾತಿಯೇ ತೆಗೆದಾಗಬೇಕಂತ ಹೇಳಿದ ಕೂಡಲೇ ಜಾತಿ ಗಣನೆ ಮಾಡಿಕೊಂಡು ಆವಾಗ ಎಂತ ಮಾಡ್ತಾರೆ? ಅಯ್ಯೋ, ನಮ್ಮದು 9.2%, ಅವರದ್ದು 12 ಪಾಯಿಂಟ್ ಇದೆ, ನಾವು ಜಾಸ್ತಿ ಮಾಡೋಣ. ಸಿ, ದಟ್ ಈಸ್ ಎನ್ಕರೇಜಿಂಗ್ ಫ್ಯಾಕ್ಟರ್. ಅದನ್ನು ಸಂಪೂರ್ಣವಾಗಿ ತೆಗೆದು ನಾವು ಡಿಮಾಂಡನ್ನು ಕಡಿಮೆ ಮಾಡಬೇಕಂತ ಆದರೆ ಪಾಪ್ಯುಲೇಷನನ್ನು ಕಡಿಮೆ ಮಾಡುವ ಎಂಬ ಒಂದು ಥಿಯರಿಯನ್ನು ತೆಗೆದುಕೊಂಡು ಮಾಡಬೇಕು. ಅದರ ಬದಲಾಗಿ ಜಾತಿ ಗಣನೆ ಮಾಡ್ತೀರಾ ನೀವು. ಆವಾಗ ಏನು ಮಾಡಿತು? ನೀವು ಡಿಮಾಂಡಿಗೆ ಜಾಸ್ತಿ ಮಾಡಲಿಕ್ಕೆ ಆವಾಗ ಏನು ಮಾಡ್ತಾರೆ? ಆಯಿತು, ನಮ್ಮ ಪಾಪ್ಯುಲೇಷನ್ನ 13.5, ನಮಗೆ 10 ML ಕೊಡಿ, ನಮಗೆ 20 ML ರಿಸರ್ವ್ ಮಾಡಿ, 40 ML ರಿಸರ್ವ್ ಮಾಡಿ. ಆಗ ಅವ್ರು ಬಿಡ್ತಾರಾ? ನಮ್ಮವನ್ನು ಜಾಸ್ತಿ ಮಾಡೋಣ ಅಂತ ಹೇಳಿ ಆ ಎಲ್ಲದರ ಎಫೆಕ್ಟ್ ಮಾಡಿ 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 ಈಗ ಬರ ಅಂತ ಕೂಗ್ತೀರಾ? ಕಮ್ ಬ್ಯಾಕ್ ಟು ದ ಸೇಮ್ ಪಾಯಿಂಟ್ ಅಗೈನ್. ಈಗ ಬರ ಅಂತ ಯಾಕೆ ಕೂಗ್ತೀರಿ ನೀವು? ಹಾಗಾದರೆ
ದಿಸ್ ಇಸ್ ದ ಅನಾಲಿಸಿಸ್. ಹಾಗಾದರೆ ಜನರು ಪೊಲಿಟಿಷಿಯನ್ಸ್ ಅದು ಮಾಡಲಿಲ್ಲ, ವಿರೋಧ ಪಕ್ಷವರು ಅದನ್ನು ಮಾತ್ರ ಹೇಳ್ತಾ ನಾನೇನು ಮಾಡಲಿಲ್ಲ, ನಾನು ಏನು ಮಾಡಿದ್ದೇನೆ, ನಾನೇನು ಮಾಡಲಿಲ್ಲ, ಯಾರು ಅನಲೈಸ್ ಮಾಡ್ತಾರೆ? ಪ್ಲೀಸ್ ಟೆಲ್ ಮಿ, ನಾನೇನು ಮಾಡ್ಬೋದು? ಅದಕ್ಕೆ ಈಗಲಿಂದ ನಾವು ಪ್ರತಿಯೊಂದು ಶಾಲೆಯಲ್ಲಿ ಡಿಬೇಟ್ ಮಾಡಬೇಕು. ನಾನು ಯಾವ ಶಾಲೆಗೆ ಹೋದರೆ ಮಕ್ಕಳಿಗೆ ಎಷ್ಟೇ ಹೇಳಿತು, ಒಂದೇ ಮಾತು ಹೇಳೋದು ನಾನು, ನೋಡಿ ನಾವು ನಮ್ಮ ಹಿರಿಯರು ನಮಗೆ ಭಾರತವನ್ನು ಬಿಟ್ಟು ಹೋಗಿದ್ದಾರೆ, ಅವರ ಹಿರಿಯರು ಅವರಿಗೆ ಬಿಟ್ಟು ಹೋದದ್ದು ಅವರು ನಮಗೆ ಕೊಟ್ಟಿದ್ದಾರೆ. ಈಗ ನಾವು ನೆಕ್ಸ್ಟ್ ಜನ್ರೇಷನ್ನಿಗೆ ನಿಮಗೆ ಕೊಡುವಾಗ ಮಕ್ಕಳೇ, ನಾವು ಬೆಟರ್ ಭಾರತವನ್ನು, ಒಳ್ಳೆಯ ಭಾರತವನ್ನು ಕೊಡಬೇಕು, ವರ್ಸ್ಟ್ ಕೆಟ್ಟ ಭಾರತವನ್ನು ಕೊಡಬೇಕು? ಎಲ್ಲರೂ ಹೇಳ್ತಾರೆ ಒಳ್ಳೆ ಭಾರತವನ್ನು, ಹೌದಲ್ಲ? ಹಾಗಾದ್ರೆ ನಾವು ಒಳ್ಳೆ ಭಾರತವನ್ನು ನಾವು ಕೊಟ್ಟು ಹೋಗ್ಬೇಕಂತಾದರೆ ಅದಕ್ಕೆ ತಕ್ಕ ಪ್ರಿಪಾರೇಷನ್ ಮಾಡಿಕೊಂಡು ಅದನ್ನು ಕೊಡಬೇಕಲ್ವಾ? ನಿಮಗೆ ಒಂದು ಹೇಳ್ತೀನಿ ನಾನು ಮಕ್ಕಳೇ, ಒಂದೇ ಹೇಳ್ತೀನಿ, ನಿಮಗೆ ಒಂದು ವೇಳೆ ಒಳ್ಳೆಯ ಭಾರತವನ್ನು ತಯಾರು ಮಾಡಲಿಕ್ಕೆ ಇವತ್ತು ಸಾಧ್ಯ ಇಲ್ಲ ಅಂತ ಆದರೆ ಮುಂದಿನ ಜನಾಂಗವನ್ನೇ ಸೃಷ್ಟಿಸಬೇಡಿ. ನೀವು ಅವರಿಗೆ ಶಾಪದ ಮೂಲಕ ತರ್ತಾ ಇದ್ದೀರಿ. ಕರೆಕ್ಟ್. ಅಚ್ಚೇ ದಿನ ಅಲ್ಲ, ಕೆಟ್ಟ ದಿನಗಳನ್ನು ಅವರಿಗೆ ಕೊಡಲಿಕ್ಕೆ ಪ್ರೊಡ್ಯೂಸ್ ಮಾಡಿಕೊಂಡು ಅವರಿಗೆ ನೀವು ಇಲ್ಲಿ ಯಾರಾದರೂ ಇದು ಬರುವವರು ದೊಡ್ಡ ಪಾಪ ಮಾಡಿದವರು ಮಾತ್ರ ಇಲ್ಲಿ ಬರ್ತಾರೆ ಅಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಂಡು ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀರಾ? ಶಾನ್ಭಾಗ್ ಸರ್, ಬೈ ಎನಿ ಚಾನ್ಸ್ ಹ್ಯಾವ್ ಯು ವಿಸಿಟೆಡ್ ಭೂತಾನಿಗೆ ಏನಾದರೂ ವಿಸಿಟ್ ಮಾಡಿದ ಅವಕಾಶ ಸಿಕ್ಕಿದೆ? ಅಲ್ಲ, ಒಂದೆರಡು ಸರ್ತಿ ಹೋಗಿದ್ದೀನಿ. ಓಕೆ. ಅಲ್ಲ, ಭೂತಾನ್ ರಾಷ್ಟ್ರದ ಬಗ್ಗೆ ಇತ್ತೀಚೆಗೆ ನಾನು ಅದರ ಪ್ರಧಾನಿಯವರ ಭಾಷಣವನ್ನು ನಾನು ಕೇಳ್ತಾ ಇದ್ದೆ. ಮತ್ತು ಅಲ್ಲಿ ಅವರು ಈ ಗ್ರೀನ್ ರೆವಲ್ಯೂಷನಿಗೆ ಪ್ರತಿಯೊಬ್ಬ ಪ್ರಜೆ ಕೂಡ ಅಲ್ಲಿ ಮಾಡ್ತಾ ಇರುವಂಥ ವಿಚಾರವಾಗಿ ನಾನು ಅದನ್ನು ಕೂಡ ನೋಡ್ತೆ. ಸೊ ಸಮಥಿಂಗ್ ವೆರಿ ಇಂಟ್ರೆಸ್ಟಿಂಗ್ ಅಂತ ನಾನು ಹೇಳ್ಬೋದು. ಮೊನ್ನೆ ಭೂತಾನ್ ರಾಜನಿಗೆ ಒಂದು ಮಗು ಹುಟ್ಟಿತ್ತು. ಆ ಮಗು ಹುಟ್ಟಿದ ಸಂಭ್ರಮವನ್ನು ಇವರೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರು ಅಂತ ಹೇಳಿದ್ರೆ 1,08,000 ಸಸಿಗಳನ್ನು ನೆಡೋದ್ರ ಮೂಲಕ ಎವ್ರಿ ಇಂಡಿವಿಜುವಲ್ ಆಫ್ ಭೂತಾನ್. ಅಲ್ಲ, ಈಗ ಹಿಮಾಲಯದಲ್ಲಿ ನೋಡಿ, ನಾನು ಸುಮಾರು ವರ್ಷದಿಂದ ಅಲ್ಲಿದ್ದೇನೆ. ಅಲ್ಲಿ ಎಲ್ಲರಿಗೂ ಈ ಪ್ರಜ್ಞೆ ಇದೆ. ಚಿಪ್ಕೋ ಆಂದೋಲನ ಅಂತ ಹೇಳಿಕೊಂಡು ಅವರು ಆದ್ರೂ ನಡೀತಾ ಇರ್ತದೆ. ಆದರೆ ಜನರದ್ದು ಪಾರ್ಟಿಸಿಪೇಷನ್ ಅಲ್ಲಿಯೇ ಹಾಗೆ ನಾನು ಇಲ್ಲಿ ನೋಡಿಲ್ಲ. ಶಾನ್ಭಾಗ್ ಸರ್, ಇದು ಯು ಆರ್ ಮೆನ್ಷನಿಂಗ್ ಅಬೌಟ್ ಬಾತ್ ಅಲ್ಲ? ಹೌದು. ಇಂಗ್ಲೆಂಡಿನ ಬಾತ್ನ ಬಗ್ಗೆ ಹೇಳ್ಬಿಡಿ. ನೋಡಿ, ಬಾತ್ ಅಂತ ಹೇಳಿದರೆ ಅಲ್ಲಿ ಒಂದು ಸ್ನಾನಗೃಹ ಅಂತ ಅರ್ಥ. ಬಾತ್ ಅಂತ ಹೇಳಿದರೆ ಅಲ್ಲಿ ಒಂದು ಸಣ್ಣ ಹಳ್ಳಿ ಇದೆ. ಜನರು ಆ ಹಳ್ಳಿಗೆ ವಿಸಿಟ್ ಮಾಡುವುದೇ ಸ್ನಾನ ಮಾಡೋದಕ್ಕೆ, ಬೇರೆ ಏನಿಲ್ಲ. ಲಂಡನ್ನಿಂದ ಹೋಗ್ತಾರೆ, ಆಕ್ಸ್ಫರ್ಡ್ನಿಂದ, ಎಲ್ಲ ಕಡೆಯಿಂದ ಅಲ್ಲಿಗೆ ಹೋಗಿ ಸ್ನಾನ ಮಾಡೋದಕ್ಕೆ ಅಲ್ಲಿ ಹೋಗೋದು. ರೈಟ್. ನಾನು ಅಲ್ಲಿ ಹೋದಾಗ ಇಡೀ ಬಾತ್ನಲ್ಲಿ ಒಂದು 40-50 ಸ್ನಾನಗೃಹಗಳಿವೆ. ಅದು ಬಿಸಿ ನೀರಿನ ಬುಗ್ಗೆಯಿಂದ ಬರ್ತದಲ್ಲ, ಅಲ್ಲಿಂದ ಸ್ನಾನ ಮಾಡೋದಕ್ಕೆ. ಬೇರೆ ಯಾವ ಇಂಡಸ್ಟ್ರಿ ಇಲ್ಲ ಅಲ್ಲಿ. ಸ್ನಾನ ಮಾಡೋದಕ್ಕೆ ಏನೇನು ಬೇಕು ಪರಿಕರ ಅದನ್ನೆಲ್ಲ ಸೇಲ್ ಮಾಡೋ ಅಂಗಡಿ ಬಿಟ್ಟು ಬೇರೆ ಏನಿಲ್ಲ. ಆಗ ನಾನು ಅವರಿಗೆ ಕೇಳಿ, ಇಷ್ಟು ಕ್ಲೀನಾಗಿ ಹೇಗೆ ಇಟ್ಕೊಂಡಿದ್ದೀರಿ? ನಂಬರ್ 1. ಎರಡನೇದು, ಅಲ್ಲಿ ಹರಿಯುವ ನೀರು, ಆ ನೀರನ್ನು ವಿದೌಟ್ ಟ್ರೀಟ್ಮೆಂಟ್ ಕುಡಿತಾರೆ. ಇಷ್ಟೆಲ್ಲ ಮಾಡುವಾಗ ನಾನು ಹೇಳಿದೆ, ಹೀಗೆ ಒಂದು ಇಂಟ್ರೆಸ್ಟಿಂಗ್ ಆಗಿ ಒಬ್ಬ ಸ್ನೇಹಿತರನ್ನು ಕೇಳಿದೆ, ನಿಮ್ಮ ಪಾಪ್ಯುಲೇಷನ್ ಬಗ್ಗೆ ಮತ್ತು ಇದ್ರ ಬಗ್ಗೆ ಎಲ್ಲಿ ಮಾಹಿತಿ ಸಿಗ್ತದೆ ಅಂತ ಹೇಳಿ ಅವ್ರದ್ದು ಆಫೀಸ್ ಹೊತ್ತಿದ್ರು. ಅದು ನಮ್ಮ ಪಂಚಾಯತ್ ಆಫೀಸ್ ಇದ್ದಾಗೆ ಒಂದು ಆಫೀಸ್ ಇದೆ. ಸೊ ನೀವು ಹೋಗಿ ಕೇಳಿದಾಗ ಅವ್ರು ಹೇಳಿದರು, ಪಾಪ್ಯುಲೇಷನ್ ವೈಸ್ ಎಷ್ಟೆಷ್ಟು ವರ್ಷಕ್ಕೆ ಪ್ರತಿ ವರ್ಷ ಅವರದ್ದು ಪಾಪ್ಯುಲೇಷನ್ ಈಗ ಎಷ್ಟಿದೆ ಅಂತ ಹೇಳಿದ್ರೆ 1,25,386 ಜನ. ಸಿ ಟು ದಟ್ ಎಕ್ಸ್ಟೆಂಟ್ ಅವರದ್ದು accuracy. ಉಳಿದವರೆಲ್ಲ ಗೆಸ್ಟ್. ದಿಸ್ ಈಸ್ ಅವರ್ ಪಾಪ್ಯುಲೇಷನ್. ಆ ಪಾಪ್ಯುಲೇಷನ್ ಡಬಲ್ ಆಗ್ಬೇಕಂತ ಆದ್ರೆ ಅವರಿಗೆ, ನನಗೆ ಆಶ್ಚರ್ಯ ಆಯ್ತು, 280 years ಅಂತೆ. ಅಂದ್ರೆ ಯಾವ ರೀತಿಯಲ್ಲಿ ಡಿಮಾಂಡನ್ನೇ ಕಡಿಮೆ ಮಾಡಿದ್ದಾರೆ ನೋಡಿ ಅಂತ ಹೇಳಿ. ಅಲ್ಲ, ಈಗ ಇದು ನಂಗೆ ನೋಡಿದಾಗ ಕ್ಲೆನ್ಲಿನೆಸ್ ಬಗ್ಗೆ, ಅಲ್ಲಿ ಬಾತ್ ಅನ್ನುವಂಥ ಒಂದು ಹಳ್ಳಿಯಲ್ಲಿ ಅಲ್ಲಿ ಕ್ಲೆನ್ಲಿನೆಸ್ ಬಗ್ಗೆ ನೀವು ಹೇಳಿದ್ರಿ, ಏನಿಲ್ಲ ಅಂತ. ನಮ್ಮ ಜೋಗ ಜಲಪಾತಕ್ಕೆ ಹೋಗಿ ಸರ್, ಈ ಚಿಕ್ಕಮಗಳೂರಿನ ಒಂದು ಜಲಪಾತಕ್ಕೆ ಹೋಗಿ, ಕೆಟ್ಟದಾಗಿ ಅಲ್ಲಿ ಯಾಕಾದ್ರೂ ಬಂದ್ವಿ ಅಂತ ಅನ್ಸ್ಬಿಡ್ತದೆ. ಅದ್ರ ಮೇಲೆ ಒಂದು 25 ಬೋರ್ಡ್ ಬೇರೆ ಇದೆ, ಶುಚಿತ್ವವನ್ನು ಕಾಪಾಡಿ, ಕ್ಲೀನ್ ಜೋಗ, ನೀಟ್ ಜೋಗ, ಏನೂ ಇಲ್ಲ. ಇದು ನೋಡಿ, ಈಗ ನಾವು ಯಾವ ಪ್ರಿಟೆಸ್ಟ್ನಲ್ಲಿ ಮಾತಾಡೋದು ಅಂತ ಹೇಳಿದರೆ ನೀರಿನ ರಕ್ಷಣೆ. ಪರ್ಫೆಕ್ಟ್. ನೀರಿನ ರಕ್ಷಣೆಗಾಗಿ ಜನರು ಎಲ್ಲಿ ಆದರೂ ಈ ಮಕ್ಕಳನ್ನು ಟ್ರೈನ್ ಮಾಡೋದು, ಮಕ್ಕಳಿಗೆ ಪಾಸ್ವರ್ಡ್ ಮಾಡೋದು, ಈ ಇನ್ಫಾರ್ಮೇಷನ್ ನಾವು ಯಾವುದೇ ಕಾರಣಕ್ಕಾಗಿ ನೀರನ್ನು ರಕ್ಷಣೆ ಮಾಡಬೇಕು ಅಂತೇಳಿ ಆ ಕಲ್ಪನೆ ಇಲ್ಲ ಅಂತ ಆದಮೇಲೆ, ಇವತ್ತು ಬೆಳಿಗ್ಗೆ ನಾನು ನೋಡಿದ್ದೇನೆ ಮಣಿಪಾಲದಿಂದ ಬರುವಾಗ ಕಾರ್ ತೊಳಿತಾ ಇರೋದು. ಹಾಗಾದರೆ ಏನು ಹೇಳ್ತೀರಿ ಇದಕ್ಕೆ ನೀವು?
ಅಂದರೆ ಇದು ವಿಷಯ ಇಷ್ಟೇ. ಅದನ್ನು ಸಹ ಸರ್ಕಾರ ಇಂಪೋಸ್ ಮಾಡಬೇಕಾ? ತೋಟಕ್ಕೆ ನೀರು ಹಾಕಬೇಡಿ, ಅದು ಹಾಕಬೇಡಿ, ಇದು ಹಾಕಬೇಡಿ ಅಂಥೇಳಿ. ಈ ನೀರಿನ ಕಣಕಣಗಳನ್ನು ಸಹ ರಕ್ಷಣೆ ಮಾಡಬೇಕಂತೇಳಿ ಆ ಜವಾಬ್ದಾರಿಯನ್ನು ಸರ್ಕಾರ ವಹಿಸ್ಕೊಳ್ಳೋದಿಲ್ಲ, ವಿರೋಧ ಪಕ್ಷಗಳು ವಹಿಸೋದಿಲ್ಲ, ಜನರು ವಹಿಸಿಕೊಳ್ಳೋದಿಲ್ಲ ಅಂತಾದರೆ ಬಾರದೆ ಬೇರೆ ಏನು ಬರಬೇಕು ಹೇಳಿ? ಆದ್ದರಿಂದ ಈ ಎಲ್ಲ ನಾವು ಏನು ಮಾಡಿದ್ದೇವೆ, ನಾವು ಏನು ಮಾಡಬೇಕಾಗಿತ್ತು ಎಂಬುದನ್ನು ಪ್ರತಿಯೊಬ್ಬ ನಾಗರಿಕ ಅರಿತರೆ ಮುಂದಿನ ವರ್ಷದಿಂದ ಬರಬಾರದ ಹಾಗೆ ಮಾಡಬಹುದು. ಅಬ್ಸಲ್ಯೂಟ್ಲಿ. ಅಷ್ಟೇ ನಾನು ಹೇಳಲಿಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು ಶಾನ್ಭಾಗ್ ಸರ್. ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್. ನಾನು ನೀವು ಹೇಳಿರುವಂಥ ಅಷ್ಟು ಪಾಯಿಂಟ್ಸ್ಗಳನ್ನು ನಾನು ಇಲ್ಲಿ ನೋಟ್ ಡೌನ್ ಮಾಡ್ಕೊಂಡಿದ್ದೇನೆ. ಅಷ್ಟಕ್ಕೂ ನಾನು ಇನ್ನೊಂದ್ಸಲ ನೋಡಿದ್ರೆ ಎಲ್ಲ ಪಾಯಿಂಟ್ಸ್ಗಳು ಸಿಗ್ತದೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ವ್ಯಾಲ್ಯೂಯಬಲ್ ಟೈಮ್. ನಿಮ್ಮ ಮಾತನ್ನು ನನ್ನನ್ನು ಸೇರಿಸಿ ಸಾಕಷ್ಟು ಮಂದಿ ವೀಕ್ಷಕರು ಇದನ್ನು ಸೀರಿಯಸ್ ಆಗಿ ತೊಗೊಂಡ್ರೆ ಐ ಥಿಂಕ್ ಪ್ರತಿಯೊಬ್ಬ ಏನಾದರೂ ಒಂದು ಸ್ವಲ್ಪ ಕೊಡುಗೆ ಆದರೂ ಈ ನೇಚರಿಗೆ ಕೊಡ್ಬೋದು. ಪ್ರಾಬಬ್ಲಿ ಇನ್ ದ ಕಮಿಂಗ್ ಡೇಸ್ ನಿಮ್ಮ ಅನುಕೂಲ ನೋಡಿ ನಾವು ಇಂಟ್ರೆಸ್ಟಿಂಗ್ ವಿಚಾರದ ಬಗ್ಗೆ ಮತ್ತೆ ಟೆಲಿವಿಷನಲ್ಲಿ ಕಾರ್ಯಕ್ರಮ ಮಾಡೋಣ. ಸರಿ, ಥ್ಯಾಂಕ್ ಯು ವೆರಿ ಮಚ್. ಆಲ್ ದ ಬೆಸ್ಟ್. ಎಸ್, ಓಕೆ ವೀಕ್ಷಕರೇ, ರವೀಂದ್ರನಾಥ್ ಶಾನ್ಭಾಗ್ ಅವ್ರ ಜೊತೆ ನಾವು ಮಾತನಾಡ್ತಾ ಇದ್ವಿ. ಬರಗಾಲದ ಬಿಸಿ ಈ ಹೊತ್ತಿಗೆ ನಮಗೆ ವಿಷಯ ಸಿಕ್ಕಿದ್ದೆ ಇದು ಬಿಟ್ಟರೆ ಬೇರೆ ಯಾವುದು ಬರಲ್ಲ. ಯಾಕೆಂತಂದರೆ ಹೊರಗಡೆ ಹೋಗೋಕ್ಕಾಗಲ್ಲ. ಶಾನ್ಭಾಗ್ ಸರ್ ಕೊಟ್ಟಂಥ ಆ್ಯಂಗಲ್ ಏನಿದೆ ಈ ಬರಕ್ಕೆ, ಈ ಬರಗಾಲಕ್ಕೆ, ನೀರಿನ ಅಭಾವಕ್ಕೆ ಮತ್ತು ಈ ಬಿಸಿಯ ಬೇಗೆಗೆ, ತಾಪಮಾನಕ್ಕೆ ಅವ್ರು ಕೊಟ್ಟಂಥ ಆ್ಯಂಗಲ್ಸ್ಗಳನ್ನೆಲ್ಲ ನೀವು ನೋಡ್ತಾ ಹೋದ್ರಿ. ಪ್ರಾಬಬ್ಲಿ ಹಿ ಸ್ಟಾರ್ಟೆಡ್ ಫ್ರಮ್ ಫೇಲ್ಯೂರ್ ಆಫ್ ಡೆಮೋಕ್ರಸಿ ಟು ದಿ ಫೇಲ್ಯೂರ್ ಆಫ್ ಮೈ ರೆಸ್ಪಾನ್ಸಿಬಿಲಿಟಿ. ಓಕೆ, ಸೊ ಇದಿಷ್ಟೇ ಹೊತ್ತಿನ ವಿಶೇಷ. ಇದೆಲ್ಲವೂ ಕೂಡ ನಿಮಗೆ ಬಿಟ್ಟಿದ್ದು. ಇದ್ರ ಬಗ್ಗೆ ಅನಲೈಸ್ ಮಾಡಬೇಕಾದವರು ನೀವೇ. ಅಂದರೆ ನೀವು ಅಂತಂದರೆ ನಾನು ಬಂದೆ ಅದರಲ್ಲಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಮ ನಿರಂತರ ಸುದ್ದಿ ಮತ್ತು ಮನೋರಂಜನೆಗೆ ನೋಡ್ತಾನೆ ಇರಿ ಸ್ಪಂದನ. ನಮಸ್ಕಾರ.